ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಆಸ್ಟ್ರಾ ಗ್ರೂಪ್ ಪ್ರೆಸೆಂಟ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ. ಸಹ ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಮಂಗಳೂರಲ್ಲಿ ಮರಣ ಹೆದ್ದಾರಿ. ಮಂಗಳೂರು ನಗರ ವ್ಯಾಪ್ತಿಯ ಹೆದ್ದಾರಿಗಳಲ್ಲಿ ಮರಣಕುಂಡಿಗಳು ಬಾಯ್ದೆರೆದು ನಿಂತಿದೆ. ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿದ್ದು ಸಾವುಗಳು ಕೂಡ ಸಂಭವಿಸುತ್ತಿದೆ. ಆದರೆ ಹೆದ್ದಾರಿ ಇಲಾಖೆಯವರ ನಿರ್ಲಕ್ಷ್ಯಕ್ಕೆ ಮಂಗಳೂರಿನ ಜನತೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಮತ್ತೊಂದು ಜೀವ ಹೋಗಿದೆ. ಮಹಿಳೆಯೊಬ್ಬರು ಲಾರಿ ಅಡಿಗೆ ಬಿದ್ದು ಸತ್ತಿದ್ದಾರೆ. ಅಲ್ಲೇ ಹೊಂಡ ಇದೆ, ರಸ್ತೆಯ ಹೊಂಡದ ಹತ್ತಿರ ಬರುವಾಗ ಅವರ ಸ್ಕೂಟರ್ ಅನ್ನ ಸ್ಲೋ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಹಿಂದಿನಿಂದ ವೇಗವಾಗಿ ಬಂದಂತ ಫ್ಲೈಓವರ್ನಿಂದ ಬಂದಂತ ಲಾರಿ ಏನಿದೆ ಅದರ ಅಡಿಗೆ ಈ ಹುಡುಗಿ ಬಿದ್ದಿದ್ದಾರೆ, ಪ್ರಾಣ ಹೋಗಿದೆ. ಈ ಹೆದ್ದಾರಿಯನ್ನ ಕೇಳುವವರು ಯಾರು ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಎಷ್ಟೊಂದು ಹೊಡ್ಡಗುಂಡಿಗಳಿಂದ ಜನ ಒಬ್ಬೆ ಆಗ್ತಾ ಇದ್ದಾರೆ. ಹೊಂಡಗುಂಡಿಗಳ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದ್ರು ಕೂಡ ಅದನ್ನ ಕೆಲವೇ ದಿನಗಳಲ್ಲಿ ಮರೆತು ಬಿಡುವಂತದ್ದನ್ನು ನಾವು ಕಾಣ್ತಾ ಇದ್ದೇವೆ. ಮಂಗಳೂರು ನಗರದೆಲ್ಲೆಡೆ ಎಲ್ಲಿ ನೋಡಿದ್ರೂ ರಸ್ತೆಯಲ್ಲಿ ಬೃಹದಾಕಾರದ ಹೊಂಡಗುಂಡೆ. ಪ್ರತಿದಿನ ಕಚೇರಿ ಸೇರಿದಂತೆ ಶಾಲಾ ಕಾಲೇಜುಗಳಿಗೆ ತೆರಳುವವರು ಅದೆಷ್ಟೋ ಮಂದಿ ಇದ್ದಾರೆ. ಅವರು ರಸ್ತೆಯ ಹೊಂಡಗುಂಡಿ ತಪ್ಪಿಸಿ ಹೋಗಲು ಹರಸಾಹಸ ಪಡಬೇಕಾಗಿದೆ. ರಸ್ತೆಗೆ ತೆರಿಗೆ ಕಟ್ಟಿ ಒಂದು ಸರಿಯಾದ ರಸ್ತೆ ಇಲ್ಲದ ಪರಿಸ್ಥಿತಿ ಇಲ್ಲಿನ ನಾಗರಿಕರ ಇಂದಿನ ದುಸ್ಥಿತಿ. ರಸ್ತೆ ಕಾಮಗಾರಿಗಾಗಿ ಬಂದ ಹಣ ಮಾತ್ರ ಇಂತಹ ಗುಂಡಿಯಲ್ಲಿ ಹುದುಗಿ ಹೋಗಿದೆ. ಕಳಪೆ ರಸ್ತೆ ಮಾಡಿದ ಸಂಸ್ಥೆ ಮತ್ತು ಇಂತಹ ಕಳಪೆ ಕಾಮಗಾರಿಗೆ ಅನುಮತಿ ನೀಡಿದ ಅಧಿಕಾರಿಗಳಿಗೆ ಮೊದಲು ಶಿಕ್ಷೆ ನೀಡಬೇಕು. ಇಲ್ಲವಾದಲ್ಲಿ ಇನ್ನಷ್ಟು ಜೀವದ ಬಲಿ ಇಂತಹ ರಸ್ತೆಯಲ್ಲಿ ದಿನನಿತ್ಯ ನಡೆಯುತ್ತೆ. ಈ ಬಗ್ಗೆ ಕ್ರಮ ಕೈಗೊಳ್ಳಲು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹೊಂಡ ನೋಡಿ, ಒಂದು ಫೀಟ್ ಹೊಂಡ ಉಂಟು. ಆ ಹೊಂಡದಲ್ಲಿ ಅವರು ಒಂದು ಬಿದ್ದು ಸಾಯಿಲಿ. ಯಾರಿದ್ದಾರೆ ಪದಾಧಿಕಾರಿ ಇದ್ದಾರೆ, ಅವರು ಬಂದು ಸಾಯಿಲಿ. ರೋಡ್ ಗಾಡಿಯವರೆಲ್ಲ ಅವರು ಮೀನು ಗಾಡಿಯವರ ಸಮಸ್ಯೆ ಅಲ್ಲ, ಇದು ಗಾಡಿ ರೋಡ್ ಇದ್ದದ್ದು ಹೊಂಡಕ್ಕೆ ಬಿದ್ದು ಆ ಕಡೆ ಬಿದ್ದು ಅಂತದ್ದು. ಇದಕ್ಕೆ ಪರಿಹಾರ ಕೂಡಲೇ ಮಾಡಬೇಕು. ಇವತ್ತು ಹೊಂಡ ಮುಚ್ತಾರೆ, ಇಲ್ಲಿಂದ ಹೊಂಡ ಮುಚ್ತಾರೆ, ಅಲ್ಲಿ ಒಬ್ಬ ಬಿದ್ದು ಸಾಯ್ತಾನೆ, ಅಲ್ಲಿ ಹೊಂಡ ಬಿದ್ದು ಬಿಡ್ತಾನೆ, ಅಲ್ಲಿ ಮತ್ತೊಬ್ಬ ಸಾಯ್ತಾನೆ. ಇದಕ್ಕೆ ಹೇಳಿದ್ರೆ ಫುಲ್ ರೋಡ್ ಆಗಬೇಕು. ಲಾರಿ ಅವನಲ್ಲ. ಈಗಿನ ಸಮಸ್ಯೆ ಏನಂತ ಹೇಳಿದ್ರೆ ಚೌಕಿಯಿಂದ ಬೈಕಂಪಾಡಿಯವರೆಗೆ ಇದು 5ನೇ ಮರಣ ಈ ದಿನ ಆಗಿತ್ತು. ಇಷ್ಟಾದ್ರೂ ಕೂಡ ಹೈವೇ ಪ್ರಾಧಿಕಾರದವರು, ಹೈವೇ ಅಧಿಕಾರಿಗಳಾಗಿ ಸಂಬಂಧಪಟ್ಟ ಯಾರು ಕೂಡ ಇದ್ರ ಬಗ್ಗೆ ತಲೆ ಹಾಕುದಿಲ್ಲ. ಇದು ಮಂಗಳೂರಲ್ಲಿ ಮಾತ್ರ ಈ ತರ ನಡೀತಾ ಇದೆ. ಬೇರೆ ಘಟ್ಟದ ಮೇಲೆ ಈ ತರ ಆಗಿದ್ರೆ ಈಗ ಬೇರೆನೇ ವ್ಯವಸ್ಥೆ ಆಗ್ತಿತ್ತು. ಬದಲಿಗೆ ಇಲ್ಲಿಯ ಗುಂಡಿಗಳನ್ನು ಅಳತೆ ಮಾಡುವಂತ ಒಂದು ಸೌಜನ್ಯತೆ ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿ ತೋರಿಸಿದ್ದಾರೆ. ಸಂಚಾರಿ ಇಲಾಖೆಯವರು ಹೆಲ್ಪ್ ಮಾಡ್ತಿದ್ದಾರೆ. ನಾನು ಹೇಳೋದು ಒಂದೇ ಒಂದು ವಿಷಯ, ಹೈವೇ ಪ್ರಾಧಿಕಾರದವರು ಬೇಡ, ಹೈವೇ ಪ್ರಾಧಿಕಾರ ಬೇಡ, ಹೈವೇ ನಮ್ಗೆ ಇಲ್ಲಿ ಬೇಡ. ನಮ್ಗೆ ಇಲ್ಲಿ ಹೈವೇ ಬೇಕೇ ಬೇಕಿಲ್ಲ. ಸಿಟಿ ಒಳಗೆ ಹೈವೇ ಬೇಡ, ಹೈವೇ ಬೇಡ ಕಡೆ ಸ್ಥಳಾಂತರ ಮಾಡಿ. ಎಷ್ಟು ಜೀವ ಅಂತ ಇನ್ನು ತಗೊಳ್ತೀರಿ ನೀವು? ರಸ್ತೆಯಲ್ಲಿನ ಗುಂಡಿ ಇಂದು ಮತ್ತೋರ್ವ ಮಹಿಳೆಯೊಬ್ಬರನ್ನ ಬಲಿ ಪಡೆದಿದೆ. ಅವೈಜ್ಞಾನಿಕ ಕಳಪೆ ಕಾಮಗಾರಿ ಮಾಡಿ ರಸ್ತೆ ನಿರ್ಮಾಣ ಮಾಡಿದ್ದರ ಪರಿಣಾಮ ರಸ್ತೆಯಲ್ಲಿ ನೂರಾರು ಗುಂಡಿಗಳಿದ್ದು ಇಂದು ಒಂದು ಅಮಾಯಕ ಜೀವದ ಬಲಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಗುಂಡಿ ಕಾರಣ ನಿಯಂತ್ರಣ ತಪ್ಪಿ ದ್ವಿಚಕ್ರ ವಾಹನ ಸಹಿತ ರಸ್ತೆಗೆ ಉರುಳಿಬಿದ್ದ ಮಹಿಳೆಯೊಬ್ಬರು ಲಾರಿಯಡಿಗೆ ಸಿಲುಕಿ ಮೃತಪಟ್ಟ ದಾರುಣ ಘಟನೆ ನಡೆದಿದೆ. ಹೊರವಲಯದ ಕೂಳೂರು ರಾಯಲ್ ಓಕ್ ಬಳಿ ಈ ಘಟನೆ ನಡೆದಿದೆ. ಮೃತರನ್ನ ಮಾಧವಿ ಎಂದು ಗುರುತಿಸಲಾಗಿದೆ. ಇವರು ತನ್ನ ದ್ವಿಚಕ್ರ ವಾಹನದಲ್ಲಿ ಕೂಳೂರು ಕಡೆಯಿಂದ ಮಂಗಳೂರಿಗೆ ಉದ್ಯೋಗ ನಿಮಿತ್ತ ತೆರಳುತ್ತಿದ್ದ ವೇಳೆ ಈ ಅಪಘಾತ ಸಂಭವಿಸಿದೆ. ಮಾಧವಿಯವರು ಚಲಾಯಿಸುತ್ತಿದ್ದ ದ್ವಿಚಕ್ರ ವಾಹನ ನಿಯಂತ್ರಣ ತಪ್ಪಿ ರಸ್ತೆಗೆ ಉರುಳಿ ಬಿದ್ದಿದೆ ಎನ್ನಲಾಗಿದೆ. ಇದೇ ವೇಳೆ ಹಿಂದಿನಿಂದ ಬರುತ್ತಿದ್ದ ಮೀನು ಸಾಗಾಟದ ಲಾರಿ ಅವರ ಮೇಲೆ ಹರಿದ ಪರಿಣಾಮ ಚಕ್ರದಡಿಗೆ ಸಿಲುಕಿ ಸ್ಥಳದಲ್ಲೇ ಮೃತಪಟ್ಟರೆಂದು ತಿಳಿದು ಬಂದಿದೆ. ಮಂಗಳೂರಿನ ರಸ್ತೆಯಲ್ಲಿ ಹೊಂಡ ಗುಂಡಿಗಳನ್ನು ಮುಚ್ಚಬೇಕು. ಇಲ್ಲವಾದಲ್ಲಿ ಇನ್ನಷ್ಟು ಅಮಾಯಕರು ಬಲಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕೂಡಲೇ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.
ಇವತ್ತು ಈ ಸುದ್ದಿಯ ಬಗ್ಗೆ ನಾವು ಮೋಹನ್ ಬೋಳಂಗಡಿ ಸರ್ ಹತ್ರ ಚರ್ಚಿಸಲಿಕ್ಕಿದ್ದೇವೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತಿನ ಒಂದು ಘಟನೆ, ಇದಕ್ಕೆ ಯಾರು ಸರ್ ಮುಖ್ಯ ಕಾರಣ ಅಂತ? ಮೇಲ್ನೋಟಕ್ಕೆ ಈ ಘಟನೆಯನ್ನು ಅವಲೋಕಿಸಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂತ ಒಂದು ಸಂಸ್ಥೆ ಏನಿದೆ, ಅದರ ಅಧಿಕಾರಿ ವರ್ಗ ಏನಿದ್ದಾರೆ ಅವರು ನೇರವಾಗಿ ಇದಕ್ಕೆ ಹೊಣೆ ಆಗ್ತಾರೆ. ಯಾಕಂತ ಹೇಳಿದ್ರೆ, ಆ ನತದೃಷ್ಟ ಮಹಿಳೆ ಚಲಾಯಿಸುತ್ತಿದ್ದಂತಹ ಟೂ ವೀಲರ್ ಹೊಂಡಕ್ಕೆ ಬಿದ್ದು, ರಸ್ತೆಯಲ್ಲಿದ್ದಂತಹ ಹೊಂಡಕ್ಕೆ ಬಿದ್ದು ಅವರು ಸ್ಕೂಟರ್ ಸಹಿತ ಪಲ್ಟಿ ಹೊಡೆದಿದ್ದಾರೆ. ಅಷ್ಟೊತ್ತಿಗೆ ಹಿಂದಿಂದ ಬಂದಂಥ ಮೀನು ಸಾಗಾಟದ ಲಾರಿ ಅವರ ಮೇಲೆ ಹರಿದಿದೆ, ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಒಂದು ವೇಳೆ ಅಲ್ಲಿ ಹೊಂಡ ಸೃಷ್ಟಿಯಾಗದೇ ಇರುತ್ತಿದ್ರೆ ಅವರ ಸ್ಕೂಟರ್ ಆರಾಮವಾಗಿ ಪಾಸ್ ಆಗ್ತದೆ. ಒಂದು. ಎರಡನೇದು ಏನಂತ ಹೇಳಿದ್ರೆ, ಅಲ್ಲಿ ಹೊಂಡ ಇದೆ ಎನ್ನುವುದು ಅವರ ಗಮನಕ್ಕೆ ಬರ್ತಾ ಇದ್ರೆ ಅವರ ಆ ಹೊಂಡಕ್ಕೆ ಸ್ಕೂಟರ್ ಅನ್ನು ಇಳಿಸ್ತಾ ಇರಲಿಲ್ಲ. ಒಂದು ಲೆಫ್ಟ್ ಸೈಡ್ಗೆ ಹೊಂಡ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು, ಇಲ್ಲದ್ರೆ ಹೊಂಡದಲ್ಲೇ ಸ್ಲೋ ಆಗಿ ಪಾಸ್ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ರೈಟ್ ಸೈಡ್ಗೆ ಹೊಂಡ ತಗೊಳ್ತಾ ಇದ್ರು. ಆದ್ರಿಂದ ಸ್ಕೂಟರ್ ಸ್ಕಿಡ್ ಆಗ್ತಾ ಇರಲಿಲ್ಲ. ಸ್ಕಿಡ್ ಆಗಿ ಅವ್ರು ರಸ್ತೆ ಮೇಲೆ ಬಿದ್ದ ಸಂದರ್ಭದಲ್ಲಿ ಹಿಂದಿನಿಂದ ಬರ್ತಿದ್ದಂತ ಲಾರಿ, ಮೀನು ಸಾಗಾಟದ ಲಾರಿ, ಅವನಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಒಂದರ ರೈಟಿಗೆ ತಕೊಂಡು ಅದನ್ನು ಅವಾಯ್ಡ್ ಮಾಡ್ಕೊಂಡು ಹೋಗ್ಬೇಕು. ಆ ರೈಟಿಗೆ ತಕೊಂಡು ಅವಾಯ್ಡ್ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ನಿಮಗೆ ಅವರ ಎದುರಲ್ಲಿ ಮತ್ತೊಂದು ವಾಹನ ಇರ್ತದೆ. ರಾಷ್ಟ್ರೀಯ ಹೆದ್ದಾರಿ ಆಗಿರುವುದರಿಂದ ಹಿಂದೆ ಮುಂದೆ ಗಾಡಿಗಳು ಇದ್ದೇ ಇರ್ತದೆ. ಆದ್ರಿಂದ ಅವನಿಗೆ ಆ ಅವಕಾಶಗಳು ಇಲ್ಲದಂತ ಸಂದರ್ಭದಲ್ಲಿ ಈ ರೀತಿ ಆಗಿದೆ. ಇದಕ್ಕೆ ನೇರವಾಗಿ ಹೊಣೆ ಯಾರ್ದು ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ್ದು. ಯಾಕಂತ ಹೇಳಿದ್ರೆ, ಆ ಇಲಾಖೆಯವರು ಹೆದ್ದಾರಿಯನ್ನು ಸುಸ್ಥಿತಿಯಲ್ಲಿ ಇಡಬೇಕಾದಂತಹ ಜವಾಬ್ದಾರಿಯನ್ನು ಹೊಂದಿರುವವರು. ಅವರು ಆ ಜವಾಬ್ದಾರಿಯನ್ನು ಮರೆತಿದ್ದಾರೆ. ಅವರು ಹೇಳ್ತಾರೆ, ಮಳೆಗಾಲ ರಸ್ತೆಗಳು ಹೊಂಡ ಬೀಳ್ತದೆ, ರಸ್ತೆಗಳು ಹೊಂಡ ಬೀಳ್ತದೆ. ಹೌದು, ನೀವು ಮೊದಲೇ ಆ ರಸ್ತೆ ಕಾಮಗಾರಿಯಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿರುವುದು. ಕಾಂಟ್ರಾಕ್ಟರ್ಗಳು ಸಂಬಂಧಪಟ್ಟ ಇಲಾಖೆಯ ಇಂಜಿನಿಯರ್ಗಳಿಗೆ ಲಂಚ ಕೊಟ್ಟು, ಕಮಿಷನ್ ಕೊಟ್ಟು ಅದರ ಗುಣಮಟ್ಟದ ಬಗ್ಗೆ ಸರ್ಟಿಫಿಕೇಟ್ ತೆಗೆದುಕೊಂಡಿರುವುದು. ಆದ್ರಿಂದಾಗಿ ಅದು ಕಳಪೆ ಕಾಮಗಾರಿ. ನಿಮಗೆ ಒಂದು ಮಳೆ ಬಿದ್ದ ಕೂಡಲೇ ಅದು ಡಾಮಾರು ಎದ್ದು ಹೋಗುವಂತ ಪರಿಸ್ಥಿತಿ ಇದೆ. ಅದರಿಂದಾಗಿ ಇಂತಹ ಹೊಂಡಗಳು ಸೃಷ್ಟಿ ಆಗ್ತವೆ. ನೀವು ಹೊಂಡಗಳು ಸೃಷ್ಟಿಯಾದ ಕೂಡಲೇ ನೀವು ಅದನ್ನು ಮೇಲುಸ್ತುವಾರಿ ಮಾಡಬೇಕು. ಯಾವುದೇ ಒಂದು ರಸ್ತೆ ಕಾಮಗಾರಿ ನಿರ್ವಹಿಸಿದಂತಹ ಕಾಂಟ್ರಾಕ್ಟರ್ಗೆ ಆ ರಸ್ತೆಯನ್ನು ಮೇಂಟೈನ್ ಮಾಡುವ ಜವಾಬ್ದಾರಿಯೂ ಇರ್ತದೆ. ಸುಮಾರು 5 ವರ್ಷಗಳ ಕಾಲ ಅವರು ಮೇಂಟೈನ್ ಮಾಡ್ಬೇಕಂತ ಇದೆ. ಆ ನಿಯಮವನ್ನೇ ಇವರು ತೆಗೆದುಹಾಕಿದ್ದಾರೆ. ಆ ನಿಯಮವನ್ನೇ ಪಾಲಿಸುವುದಿಲ್ಲ. ಸಾಮಾನ್ಯವಾಗಿ ಹೇಗಿರ್ತದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕಾಮಗಾರಿ ಮಾಡಿದ್ರೆ, ರಸ್ತೆಗೆ ಸಂಬಂಧಪಟ್ಟ ಕಾಮಗಾರಿ ಮಾಡಿದ್ರೆ, ಬ್ರಿಡ್ಜಿಗೆ ಸಂಬಂಧಪಟ್ಟ ಕಾಮಗಾರಿ ಮಾಡಿದ್ರೆ, ನೀವು 5 ವರ್ಷದವರೆಗೆ ಅವರಿಗೆ 90% ಬಿಲ್ ಪಾಸ್ ಆಗಿರ್ತದೆ. 10% ಬಿಲ್ ಉಳಿಸ್ಕೊಂಡಿರ್ತಾರೆ. ಆ 10% ಬಿಲ್ ಉಳಿಸ್ಕೊಳ್ಳೋದು ಯಾಕಂದ್ರೆ ನೀವು 5 ವರ್ಷದಲ್ಲಿ ಮೇಂಟೈನ್ ಮಾಡಬೇಕು ಅಂತ. ಈ ಅಧಿಕಾರಿ ವರ್ಗ ಏನು ಮಾಡ್ತಾರೆ ಅಂದ್ರೆ, ಅವರಿಗೆ 100% ಬಿಲ್ ಪೇಮೆಂಟ್ ಮಾಡ್ತಾರೆ. ಇವರ 25% ಏನೋ ಕಮಿಷನ್ ಉಂಟು, ಅದನ್ನು ತಗೊಂಡಿರ್ತಾರೆ. ಆದ್ರಿಂದಾಗಿ ಅವರು ಅದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅಧಿಕಾರಿ ಬದಲಾವಣೆ ಹೋಗ್ತದೆ, ಹೊಸ ಅಧಿಕಾರಿ ಬರ್ತಾನೆ. ಅವನು ಯಾರು ಹಿಂದೆ ಕಾಂಟ್ರಾಕ್ಟ್ ಗಿರಿ ಮಾಡಿದ್ದಾನೆ ಅವರನ್ನು ಕರೆದು ಕೇಳುವುದಿಲ್ಲ ಹೀಗೆ ಆಗಿದೆ ಅಂತ ಹೇಳಿ. ಯಾಕಂದ್ರೆ ಅವನ ಗಮನಕ್ಕೆ ಬರುವುದಿಲ್ಲ. ಅವನ ಗಮನಕ್ಕೆ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಇಂಥ ಘಟನೆಗಳಾದಾಗ ಗಮನಕ್ಕೆ ಬರ್ತದೆ. ಇಲ್ಲದ್ರೆ ಯಾವುದಾದ್ರು ಪತ್ರಿಕೆಗಳೆಲ್ಲ, ಮಾಧ್ಯಮಗಳೆಲ್ಲ ಅದರ ಫೋಟೋ ತೆಗೆದು ಒಂದು ಆದಾಗ ಅದನ್ನು ನೋಡಿ ಅವನಿಂದ ಹಿರಿಯ ಅಧಿಕಾರಿಗಳು ಫೋನ್ ಮಾಡಿದರೆ ಅವ ನೋಡುದಿಲ್ಲ, ಅವ ಗಮನಿಸುವುದಿಲ್ಲ. ಅವನಿಂದ ಹಿರಿಯ ಅಧಿಕಾರಿಗಳು ಯಾರಾದ್ರೂ ಗಮನಿಸಿ, ಏನ್ರಿ ಹೀಗೆ ಆಗಿದೆ ಅಂತ ಪತ್ರಿಕೆಯಲ್ಲಿ ಬಂದಿದೆ, ಹೋಗಿ ರಿಪೇರಿ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅವ ಅಲ್ಲಿಗೆ ಹೋಗುದು, ಎಲ್ಲಿ ಏನು ತೇಪೆ ಹಾಕಬೇಕು ಅಂತ ಹೇಳಿ. ಈ ತೇಪೆ ಕಾಮಗಾರಿಗಳು ಅದೇ ರೀತಿ. ಅದಕ್ಕೂ ಒಂದು ಬೇರೆ ಪ್ಯಾಕೇಜ್ ಇದೆ, ತೇಪೆ ಪ್ಯಾಕೇಜ್ ಅಂತ ಹೇಳಿ. ಅದು ಹೆದ್ದಾರಿ ಇಲಾಖೆಯಲ್ಲಿ ಇದೆ, PWD ಇಲಾಖೆಯಲ್ಲಿ ಇದೆ. ತೇಪೆ ಹಚ್ಚುವ ಕಾಮಗಾರಿ ಇದು ಜನರ ಕಣ್ಣಿಗೆ ಮಣ್ಣೆರಚುವಂತ ಕಾಮಗಾರಿಗಳು. ಅದು ಏನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ಸಣ್ಣ ಮಟ್ಟದಲ್ಲಿ ಅವರು ಅದನ್ನು ಮಾಡ್ತಾರೆ. ಅದು ಒಂದು 2 ದಿವಸದಲ್ಲಿ ಅದು ಎದ್ದು ಹೋಗ್ತದೆ. ಆಗ ಏನಾಗ್ತದೆ, ಮೊದಲು ಯಾವ ವಿಸ್ತೀರ್ಣದಲ್ಲಿ ಹೊಂಡ ಇರ್ತದ ಅದಕ್ಕಿಂತ ಡಬಲ್ ವಿಸ್ತೀರ್ಣದಲ್ಲಿ ಹೊಂಡ ಆಗುತ್ತೆ. ಮತ್ತೆ ಆ ರೀತಿಯಾಗಿ ಈ ಹೊಂಡಗಳು ನಿರ್ಮಾಣ ಆಗ್ತದೆ. ಸರ್, ಈಗ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರಾದ ಜೆರಾಲ್ಡ್ ಟವರ್ ಅವರಿದ್ದಾರೆ. ಸರ್, ಹಲೋ ಸರ್.
ಸರ್, ಇವತ್ತೊಂದು ಏನೋ ದುರ್ಘಟನೆ ನಡೆದಿದೆ ಕೂಳೂರು ಬ್ರಿಡ್ಜ್ ಅಲ್ಲಿ ಹೊಂಡಗುಂಡಿಗಳಿಂದ ಒಬ್ರು ಮಹಿಳೆ ಮೃತಪಟ್ಟಿರುವಂತಹ ವಿಷಯ ಸರ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ನಾನು ಯಾವ ಗಳಿಗೆಗೆ ಆ ಸುದ್ದಿ ನನಗೆ ಬಂತ, ಹಾ. ಈಗ ಕೂಡ ನನಗೆ ಊಟ ಮಾಡ್ಲಿಕ್ಕೆ ಬೇಡ ಎಂಬ ನನಗೆ ಇದು ಬಂದಿದೆ ಚಿಂತನೆ. ಈಗ ನೋಡಿ, ಈಗ ಹಿರಿಯರು ಕೂಡ ನಿಮ್ಮ ಇದರಲ್ಲಿ ಮಾತಾಡ್ತಿದ್ದಾರೆ. ಈ ಮಳೆ ದೇವರು ಪ್ರಪಂಚ ನಮ್ಮ ಭೂಮಿಯ ಸತ್ಯ ಸಮಯದಿಂದ ಕೊಡ್ತಾ ಇದ್ದಾರೆ ಮಳೆ. ಈ ರಸ್ತೆಗಳು ಇವತ್ತು ಈ ಅವ್ಯವಸ್ಥೆಗೆ ಆಗಲು ಕಾರಣ ಏನಂತ ಹೇಳಿದರೆ, ಮೊದಲಿನ ಕಾಲದಲ್ಲಿ 20-25-30-40 ವರ್ಷ ಮೊದಲು ಕಮಿಷನ್ 5-10% ಇತ್ತು ಒಂದು ಕಾಮಗಾರಿಯಲ್ಲಿ. ಅದರ ನಂತರ ರಸ್ತೆ ಡಾಮಾರು ಕಾಂಕ್ರೀಟ್ ಅಥವಾ ಏನ್ ಮಾಡಿದರೂ ಕೂಡ ಅದನ್ನು NIT ಕೇಂದ್ರ, ಆವಾಗ KREC ಇಂಜಿನಿಯರಿಂಗ್ ಕಾಲೇಜ್, ಅಲ್ಲಿಯ ಸಂಶೋಧಕರು ಬಂದು ಅದರ ಪರಿಶೀಲನೆ ಮಾಡ್ಲಿಕ್ಕಿತ್ತು. ಅದರ ಗುಣಮಟ್ಟ, ಕಾಂಕ್ರೀಟ್ ಎಷ್ಟು ಗಟ್ಟಿ ಉಂಟು, ಡಾಮಾರಲ್ಲಿ ಏನೆಲ್ಲ ಕಲಬೆರಕೆ ಉಂಟು, ಅದರ ನಂತರ ಬಿಲ್ ಪಾಸ್. ಈಗ ನಾನು ಗುತ್ತಿಗೆದಾರ, ಅಲ್ಲಿ ಹೋಗಿ ಹೇಳುವುದು ನನಗೆ MLC ನನ್ನ ಕುಟುಂಬದವ ಅಂತೇಳಿ, ಅಲ್ಲಿಗೆ ಬಿಲ್ ಪಾಸ್ ಆಯ್ತು, ಅದನ್ನು ನೋಡ್ಲಿಕ್ಕೆ ಏನಿಲ್ಲ. ಕಮಿಷನ್ 5-10% ಇದ್ದದ್ದು ಮೇಡಮ್, ಇವತ್ತು 30-40-50-60% ಆಗಿದೆ ಕಮಿಷನ್. ಆಗ ಇವರು ಗುಣಮಟ್ಟವನ್ನು ಹೇಗೆ ಕಾಪಾಡುವುದಲ್ಲಿ? ಹೌದು. ಈಗ ಒಂದು ಪ್ಲೇಟಿಗೆ 500 ರೂಪಾಯಿ ಊಟ ಕೊಟ್ರೆ 7-8 ನಮ್ನೆದು ಪದಾರ್ಥ ಇರ್ತದೆ. ಅದೇ ಊಟ ಅವನು 50 ರೂಪಾಯಿ ಕೊಟ್ರೆ ಅವನು ಎಷ್ಟು ನಮ್ನೆದು ಪದಾರ್ಥ ಹಾಕ್ತಾನೆ ಊಟಕ್ಕೆ? ಕಡಿಮೆ ಮಾಡ್ತಾನೆ. ಇಲ್ಲಿ ಕೂಡ ಕ್ವಾಲಿಟಿ ಗಿಲಿಟಿ ಇಲ್ಲ. ಈಗ ಏನಂತ ಹೇಳಿದರೆ ನನ್ನ ಸಂದೇಶ, ಈ ಹೊಂಡ ಗುಂಡಿಗಳಿಗೆ ಕಾರಣಕರ್ತರು ಗುತ್ತಿಗೆದಾರ ಮತ್ತೆ ನಮ್ಮ ಚುನಾಯಿತ ಪ್ರತಿನಿಧಿಗಳು. ಹೌದು. ಈಗ ಕರ್ಮದ ಶಿಕ್ಷೆ, ನಾನು ಕೂಡ ನಂಬ್ತೇನೆ ಕರ್ಮವನ್ನು. ನನಗೀಗ 70 ಆಗ್ಲಿಕ್ಕೆ ಆಯ್ತು. ನಾನು 5-6 ವರ್ಷ ಪ್ರಾಯದಲ್ಲಿ ಕರ್ಮ ಎಂಬ ಶಬ್ದವನ್ನು ಕೇಳಿದ್ದೇನೆ. ಈ ಕರ್ಮ ಇವರು ಗುತ್ತಿಗೆದಾರನಿಗೆ ಮತ್ತೆ ನಮ್ಮ ಚುನಾಯಿತ ಪ್ರತಿನಿಧಿಗಳ ಕುಟುಂಬದಲ್ಲಿ ಆಗ್ತದೆ ಅಂತೇಳಿ 5 ವರ್ಷದ ಒಳಗೆ ನಾನು ಇವಾಗ ನಿಮ್ಮ ಕಾರ್ಯಕ್ರಮದ ಮುಖಾಂತರ ಹೇಳ್ತೇನೆ. ಯಾಕಂತ ಹೇಳಿದರೆ, ಒಬ್ಬರ ಪ್ರಾಣ ಹೋದದ್ದು ಅದು ಯಾರು ಕೂಡ ನೆಗಾಡ್ಲಿಕ್ಕಿಲ್ಲ. ಅದರ ದುಃಖ ಮತ್ತೆ ಬೇಸರ ಮನೆಯವರಿಗೆ ಗೊತ್ತು. ಇಲ್ಲಿ ಜನರು ಏನ್ ಮಾಡ್ಬೇಕು, ಇವರ ಕುಟುಂಬ, ನಾನು ಬೆಳಿಗ್ಗೆ 2 ಮೆಸೇಜ್ ಹಾಕಿದ್ದೆ ಅವರ ಕುಟುಂಬದವರಿಗೆ, ದಯವಿಟ್ಟು ಹೇಳಿ ಅಂತ ಹೇಳಿ. ನ್ಯಾಷನಲ್ ಹೈವೇ ಅಧಿಕಾರಿಯ ಮೇಲೆ FIR ದಾಖಲಿಸಬೇಕು. ಅದರ ಜೊತೆಯಲ್ಲಿ ಪರಿಹಾರಕ್ಕೆ 2 ಕೋಟಿಗೆ ಆದರೂ ಕೇಸ್ ಹಾಕ್ಬೇಕು ಕೋರ್ಟಲ್ಲಿ. ಮಾನ ನಷ್ಟ ಅಲ್ಲ, ಪರಿಹಾರಕ್ಕೆ. ನಾನು ನಿಮ್ಮ ಮೊನ್ನೆ ಕಾರ್ಯಕ್ರಮದಲ್ಲಿ ತಪ್ಪು ಶಬ್ದ ಉಪಯೋಗ ಮಾಡಿದ್ದೇನೆ, ಮಾನ ನಷ್ಟ ಅಂತೇಳಿ. ಪರಿಹಾರಕ್ಕೆ 2-3 ಕೋಟಿ ರೂಪಾಯಿಗೆ ಕೇಸ್ ಹಾಕ್ಬೇಕು. 100% ನಾನು ಸಾಕ್ಷಿ ಕೊಡ್ಲು ಬರ್ತೇನೆ ಆ ಕೇಸಿಗೆ. ಮತ್ತೆ 50 ಲಕ್ಷ ಮಿನಿಮಮ್ ಸಿಗ್ತದೆ. ಆ 50 ಲಕ್ಷ ಕುಟುಂಬಕ್ಕೆ ಮಜಾ ಮಾಡ್ಲಿಕ್ಕೆ ಅಲ್ಲ, ಬರೀ ಈ ನ್ಯಾಷನಲ್ ಹೈವೇಗೆ ಬುದ್ಧಿ ಕಲಿಸ್ಲಿಕ್ಕೆ. ಕೇಳ್ತದೆಲ್ಲ ನೋಡಿ, ಕನ್ನಡದಲ್ಲಿ ಗಾದೆ ಇದೆ, ಬಿಸಿ ಆಗದೆ ಬೆಣ್ಣೆ ಕರಗದು, ಮುಂದಕ್ಕೆ ಬೇರೆಯವರ ಪ್ರಾಣ ಹೋಗಬಾರದು. ಇವರು ಕೋರ್ಟಿಗೆ ತಿಂಗಳು ಹೋಗ್ಬೇಕಾಗ್ತದೆ. ನ್ಯಾಷನಲ್ ಹೈವೇ ಆಫೀಸರ್, ವಕೀಲರು ಅವರೇ ಹೋಗ್ಬೇಕಾಗ್ತದೆ, ಅಧಿಕಾರಿ. ಯಾಕಂತ ಹೇಳಿದರೆ, ಕೇಸ್ ಹಾಕಿದವರಿಗೆ ಕೋರ್ಟಿಗೆ ಹೋಗ್ಲಿಕ್ಕೆ ವರ್ಷಕ್ಕೆ 2-3 ಸಾರಿ, 2 ಸಾರಿ ಹೋದರೆ ಸಾಕು. ಯಾಕೆಂದರೆ ಅವನು ಅಪರಾಧಿ ಅಂತೇಳಿ ನಾವು ಕೋರ್ಟ್ ಅಲ್ಲಿ ಕೇಸ್ ಹಾಕುವಾಗ ಅಪರಾಧಿ ಜಾಸ್ತಿ ಬರ್ಬೇಕು ಕೋರ್ಟಿಗೆ. ಅವನಿಗೆ ಕೋರ್ಟಿಗೆ ಬಂದು ಅವನಿಗೆ ಸಾಕಾಗಿ ಹೋಗ್ಬೇಕು. ಸತ್ತವರು ಕಣ್ಣ ಮುಂದೆ ಬರ್ಬೇಕು ಕೋರ್ಟಿಗೆ ಬರುವಾಗ, ಮುಟ್ಟಾಳ ಮುಂದೆ. ನನಗೆ ಬೇಸರ ಆಗ್ತದೆ ಈ ಶಬ್ದ ಹೇಳಲಿಕ್ಕೆ, ನಿಮ್ಗೆ ಬೇಸರದಿಂದ ಹೇಳಿದೆ ಮುಟ್ಟಾಳ ಎಂಬ ಶಬ್ದವನ್ನು ಅಂತೇಳಿ ಹೇಳಿ. ಈಗ ನಿಮ್ಮ ಹಿರಿಯರ ಹತ್ರ ಕೇಳಿ, ಈ ರಸ್ತೆಗಳು 20-25 ವರ್ಷಗಳು ಈ ರೀತಿ ಆಗ್ತಿದ್ದವ ಅಂತೇಳಿ ನೀವು ಕೇಳ್ಬಹುದು. ಅದಕ್ಕೆ ಕಾರಣ ಇವಾಗಲೇ ಹೇಳಿದೆ. ಈಗ ತಾವು ತಮ್ಮ ಟಿವಿಯ ಈ ಕಾರ್ಯಕ್ರಮದ ಮುಖಾಂತರ ನೀವು ಮನೆಯವರಿಗೆ ಒಂದು ಸಂದೇಶ ಕೊಡ್ಬೇಕು. ಏನಂತ ಹೇಳಿದರೆ, ಈ ಮನೆಯವರು ಕೋರ್ಟಿನಲ್ಲಿ ಕೇಸ್ ಹಾಕ್ಬೇಕು. 2, ಒಂದು ಕ್ರಿಮಿನಲ್ ಕೇಸ್ ಅವರ ನೆಗ್ಲಿಜೆನ್ಸಿಗೆ, ಬೇಜವಾಬ್ದಾರಿಗೆ. ಮತ್ತೊಂದು ಅವರಿಂದ ಪರಿಹಾರ ತಗೊಳ್ಳಿಕ್ಕೆ ಒಂದು 3-4 ಕೋಟಿ ರೂಪಾಯಿಗೆ ಇನ್ನೊಂದು ಕೇಸ್ ಹಾಕ್ಬೇಕು. ನಾನು ನಿಮ್ಮ ಚಾನೆಲ್ ಮುಖಾಂತರ ಹೇಳ್ತೇನೆ, ನಾನು ಜೀವಂತ ಇದ್ರೆ ಸಾಕ್ಷಿ ಕೊಡ್ಲಿಕ್ಕೂ ನಾನು ಬರ್ತೇನೆ. ನನಗೆ 1-2 ಸಾರಿ ಹೋಗ್ಬೇಕಾಗುತ್ತೆ ಕೋರ್ಟಿಗೆ. ಹೀಗೆ ಮಾಡದಿದ್ದರೆ ಇವರಿಗೆ ಬುದ್ಧಿ ಬರುವುದಿಲ್ಲ ಮೇಡಮ್. ಮತ್ತೆ ಅವರು ಸತ್ತೋದವರ ಆತ್ಮಕ್ಕೆ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿಕ್ಕೆ. ನೀವು ಇಂಥದ್ದೊಂದು ಕಾರ್ಯಕ್ರಮ ಮಾಡಿ ಜನರಿಗೆ ಒಂದು ಸಂದೇಶವನ್ನು ಮುಟ್ಟಿಸುವ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮ್ಗೂ ನಾನು ಧನ್ಯವಾದ ಹೇಳುತ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್ ಸರ್. ನೋಡಿ, ಅವರು ಹಿರಿಯರು, ಸಾಮಾಜಿಕ ಹೋರಾಟಗಾರರು, 10 ಹಲವು ಸಮಸ್ಯೆಗಳನ್ನು ಇಟ್ಟುಕೊಂಡು ಅವರು ಆಡಳಿತ ವರ್ಗವನ್ನ ಎಚ್ಚರಿಸುವಂತ ಕೆಲಸವನ್ನು ಸದಾಕಾಲ ಮಾಡ್ತಾ ಇರ್ತಾರೆ. ಅದು ಪತ್ರ ಬರೆಯುವುದಿರ್ಬೋದು, ಟಿವಿ ಕಾರ್ಯಕ್ರಮಗಳಲ್ಲಿ ಮಾತಾಡೋದಿರ್ಬೋದು, ಯಾವುದಕ್ಕಾದ್ರೂ ಅವರು ಆಕ್ಟಿವ್ ಸಾಮಾಜಿಕ ಕಾರ್ಯಕರ್ತರು. ಅವರು
ಈ ಬಗ್ಗೆ ಹಲವು ಬಾರಿ ಎಚ್ಚರಿಕೆ ನೀಡಿದ್ದಾರೆ. ಓಕೆ. ರಸ್ತೆಗಳಿಂದ ಆಗುವಂತಹ ಅನಾಹುತಗಳಿಂದಾಗಿ ಯಾರು ಸಂತ್ರಸ್ತರಿದ್ದಾರೆ ಅವರು ಅದನ್ನು ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು ಅಂತ. ನಾವೀಗ ಏನು ಮಾಡ್ತೇವೆ ಅಂತ ಹೇಳಿದ್ರು ಸಾಮಾನ್ಯವಾಗಿ, ಈಗ ಆ ಮಹಿಳೆಯ ಮೇಲೆ ಲಾರಿ ಹರಿದು ಹೋಗಿದೆ. ಇಟ್ ಇಸ್ ಎ ಕ್ರಿಮಿನಲ್ ಕೇಸು. ಯಾರ ಮೇಲೆ? ಲಾರಿ ಚಾಲಕನ ಮೇಲೆ. ಹೌದು. ಆಯ್ತಾ? ಲಾರಿಗೆ ಇನ್ಸೂರೆನ್ಸ್ ಇದೆ, ಇವರಿಗೆ ಲೈಸೆನ್ಸ್ ಇರ್ತದೆ. ಆದ್ದರಿಂದ ಇವರು ಆ ಲಾರಿಯ ಇನ್ಸೂರೆನ್ಸ್ನ ಮೇಲೆ ಕ್ಲೈಮ್ ಹಾಕ್ಬೋದು. ಮೋಟರ್ ವೆಹಿಕಲ್ ಕ್ಲೈಮ್ ಅಥಾರಿಟಿ ಅಂತ ಇದೆ, ಅದರಲ್ಲಿ ಕ್ಲೈಮಿಗೆ ಹಾಕ್ಬೋದು. ಇವರಿಗೆ ಇನ್ಸೂರೆನ್ಸ್, ಇವರ ಏನು ಯೋಗ್ಯತೆ ಇದೆ, ಅವರ ಸ್ಯಾಲ್ರಿ, ಅವರ ಏಜು, ಅವರ ಡಿಪೆಂಡೆನ್ಸು ಇದನ್ನೆಲ್ಲ ಗಮನಿಸಿ ಕೋರ್ಟ್ ಒಂದು ಪರಿಹಾರ ಮೊತ್ತಕ್ಕೆ ಇದು ಇನ್ಸೂರೆನ್ಸ್ ಪರಿಹಾರ ಅಂತ ನಾವು ಹೇಳ್ತೇವೆ. ಅದಕ್ಕೆ ಇವತ್ತೇ ಅವರ ಮನೆಗೆ ಒಂದು 3-4 ವಕೀಲರುಗಳಾದ್ರೂ ಹೋಗ್ತಾರೆ ಸಂಜೆ ವೇಳೆಗೆ. ನಮ್ಗೆ ಕೇಸು ಕೊಡಿ, ನಮ್ಗೆ ಕೇಸು ಕೊಡಿ ಅಂತ ಹೇಳಿ. ನಾವು 10% ಅಲ್ಲಿ ಮಾಡ್ತೇವೆ, ನಾವು 15% ಅಲ್ಲಿ ಮಾಡ್ತೇವೆ. ನೀವೇನು ಖರ್ಚು ಮಾಡೋದು ಬೇಡ, ಏನು ಖರ್ಚು ಮಾಡೋದು ಬೇಡ, ನೀವು ಕೇವಲ ಒಂದು ವಕಾಲತ್ತು ಫಾರ್ಮಿಗೆ ಒಂದು ಸಿಗ್ನೇಚರ್ ಹಾಕಿದ್ರೆ ಸಾಕು, ಬಾಕಿದೆಲ್ಲ ನಾವು ಮಾಡ್ತೇವೆ ಅಂತ ಹೇಳಿ. ಪೊಲೀಸರು ಅಷ್ಟೇ, ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಒಂದು ಕೇಸ್ ದಾಖಲು ಮಾಡ್ಕೊಳ್ತಾರೆ ಯಾರು? ಲಾರಿ ಡ್ರೈವರ್ನ ಮೇಲೆ. ಯಾಕಂದ್ರೆ ಇಲ್ಲಿ ಸ್ಕೂಟರ್ ಸವಾರಿ ತೀರಿಕೊಂಡಿದ್ದ ಲಾರಿ ಡ್ರೈವರ್ನ ಮೇಲೆ ಕೇಸ್ ಆಗುತ್ತೆ. ಅಲ್ಲಿ ನಿಮ್ಗೆ ಈ ಆಕ್ಸಿಡೆಂಟಿಗೆ ನಿಜವಾದ ಕಾರಣ ಏನು ಎನ್ನುವುದು ಗಮನ ಆಗುತ್ತೆ. ಇಲ್ಲಿ ಲಾರಿ ಚಾಲಕ ಅತಿಯಾದ ವೇಗ ಮತ್ತು ನಿರ್ಲಕ್ಷ್ಯದಿಂದ ಲಾರಿ ಚಲಾಯಿಸಿ ಮುಂದಿನಿಂದ ಹೋಗುತ್ತಿದ್ದಂತಹ ಟೂ ವೀಲರ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸವಾರಿ ರಸ್ತೆಗೆ ಬಿದ್ದಿದ್ದು, ಅವರ ಮೇಲೆ ಲಾರಿಯ ಚಕ್ರ ಹರಿದು ಸಾವು ಸಂಭವಿಸಿದೆ ಅಂತ ಹೇಳಿ ವರದಿ ಇರುವುದು. ಬೇರೆ ರೀತಿಯಲ್ಲಿ ವರದಿ ಬರಲಿಕ್ಕೆ ಇದನ್ನು ಸಾಧ್ಯನೇ ಇಲ್ಲ. ಅದೇ ರೀತಿ ವರದಿ ಬರೀಬೇಕಷ್ಟೇ ಪೊಲೀಸರು. ಆ ರೀತಿಯಾಗಿ ವರದಿ ಬರ್ತಾರೆ, ಆ ರೀತಿಯಾಗಿ ಕೇಸ್ ತನಿಖೆ ಆಗುತ್ತೆ, ವಿಚಾರಣೆ ಆಗುತ್ತೆ, ಲಾಸ್ಟ್ಗೆ ಆರೋಪ ಪಟ್ಟಿ ಲಾರಿ ಚಾಲಕನ ಮೇಲೆ. ಲಾರಿ ಚಾಲಕನಿಗೆ ನಡೆದು ಅವನ ನಿರ್ಲಕ್ಷ್ಯದ ಚಾಲನೆಗಾಗಿ ಇಲ್ಲ ದುಡುಕುತನದ ಚಾಲನೆಗಾಗಿ ಒಂದು 6 ತಿಂಗಳ 1 ವರ್ಷವೋ 2 ವರ್ಷವೋ ಶಿಕ್ಷೆ ಆಗಬಹುದು. ಅಷ್ಟು ಬಿಟ್ರೆ ಅವನಿಗೆ ದೊಡ್ಡ ಪನಿಷ್ಮೆಂಟ್ ಏನು ಇಲ್ಲ. ಮ್ಯಾಕ್ಸಿಮಮ್ 2 ವರ್ಷ ಕನ್ವಿಕ್ಷನ್ ಆಗ್ತದೆ. ಇಟ್ಸ್ ಎ ಬೇಲೇಬಲ್ ಒಫೆನ್ಸ್. ಪೊಲೀಸ್ ಸ್ಟೇಷನ್ ಅಲ್ಲೇ ಜಾಮೀನು ಕೊಡಬಹುದು. ಮೊದಲೇ ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಜಾಮೀನು ಕೊಡ್ತಾ ಇದ್ರು. ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಜಾಮೀನು ಕೊಡಿದ್ರೆ ನೀವು ಕೋರ್ಟಿಗೆ ಹಾಜರುಪಡಿಸಿದ್ರೆ ಕೋರ್ಟ್ ಜಾಮೀನು ಕೊಡ್ತದೆ. ಏನೋ ಅಬ್ಜೆಕ್ಷನ್ ಹಾಕದಿದ್ರೆ 1 ದಿವಸ ಜೈಲಿಗೆ ಹೋಗ್ಬೋದು. ಅಷ್ಟು ಬಿಟ್ರೆ ಮತ್ತೆ ಏನು ಇದರಲ್ಲಿ ಆಕ್ಸಿಡೆಂಟ್ ಕೇಸಲ್ಲಿ ಏನು ಫಾಶಿ ಆಗುವಂತ ಸಾಧ್ಯತೆಗಳು ಇಲ್ಲ. ಆದ್ರೆ ಈ ದುರಂತಕ್ಕೆ ತಪ್ಪು ಯಾರದು ಅಂತ ಆಗ್ಬೇಕಲ್ಲ, ಹೊಣೆ ಯಾರು ಅಂತ ಆಗ್ಬೇಕಲ್ಲ. ಈ ಹೊಣೆಯನ್ನ ವಾಸ್ತವವಾಗಿ ನಮಗೆ ತೋರಿಕೆ ಮಟ್ಟಿಗೆ ಈ ಹೊಣೆಯನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ವಹಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಹೊಂಡ ಸೃಷ್ಟಿಯಾಗದೇ ಇದ್ದಿದ್ರೆ ಈ ದುರಂತ ನಡೀತಾ ಇರಲಿಲ್ಲ. ಆ ರಸ್ತೆಯ ಗುಣಮಟ್ಟ ಆ ರೀತಿಯಾಗಿ ಇದ್ರೆ ಆ ರಸ್ತೆಯನ್ನು ನಿರ್ಮಿಸಿದವರು ಯಾರು? ಅದರ ದೃಢತೆಯ ಬಗ್ಗೆ ಪ್ರಮಾಣ ಪತ್ರ ಕೊಟ್ಟವ ಯಾರು? ಯಾವ ಇಂಜಿನಿಯರ್ ಅದನ್ನು ಪರಿಶೀಲನೆ ಮಾಡಿದವ ಯಾರು? ಅದಕ್ಕೆ ಬಿಲ್ಲು ಪಾಸು ಮಾಡಿದವ ಯಾರು? ಕಾಂಟ್ರಾಕ್ಟರ್. ಅವನು ಎಷ್ಟು ಗ್ರೇಡಿನ ಜಲ್ಲಿ ಹಾಕಿದ್ದಾನೆ, ಎಷ್ಟು ಗ್ರೇಡಿನ ಯಾವ ಬಿಟುಮಿನ್ ಉಪಯೋಗ ಮಾಡಿದ್ದಾನೆ, ಒರಿಜಿನಲ್ ಬಿಟುಮಿನ್ ಉಪಯೋಗ ಮಾಡಿದ್ದಾನ, ಕಳಪೆ ಗುಣಮಟ್ಟದ ಬಿಟುಮಿನ್ ಉಪಯೋಗ ಮಾಡಿದ್ದಾನ, ಮಿಕ್ಸ್ಡ್ ಬಿಟುಮಿನ್ಗಳು ಬರ್ತದೆ. ಡಾಮರ್ ಇದೆಲ್ಲ ಅಲ್ಲಿ MRP ಎಲ್ಲ ಸುತ್ತಮುತ್ತ ಡಾಮರ್ ದಂಧೆ ಇದೆ. ಡಾಮರ್ ಇದೆ, ದಂಧೆ ಇದೆ. 4-5 ಪಾರ್ಟಿಗಳು ಅಲ್ಲಿ ದಂಧೆ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಿದೆ ಅದು. ಏನಿದ MRP ಅಲ್ಲಿಂದ ಡಾಮರ್ ತುಂಬಿಸ್ಕೊಂಡು ಟ್ಯಾಂಕರ್ ಬರುತ್ತಲ್ಲ, ಟ್ಯಾಂಕರ್ ಬಂದ ಮೇಲೆ ಅದನ್ನು ಒಂದು ಮೂಲೆಗೆ ತಕೊಂಡೋಗಿ ಅದಕ್ಕೆ ಬೆಂಕಿ ಹಾಕಿ ಆ ಡಾಮರನ್ನು ಸ್ವಲ್ಪ ನೀರು ಮಾಡಿ ಅದು ಕೊಳವೆಯಲ್ಲಿ ಹೊರಗೆ ಬರುವ ಹಾಗೆ ಮಾಡಿ ಅದಕ್ಕೆ ಒಂದು ಬ್ಯಾರಲ್ ಅಲ್ಲಿ ತುಂಬಿಸಿಕೊಂಡು ಕದಿಯುವಂತಹ ಒಂದು ದಂಧೆ ಇದೆ. ಕದಿಯುವಂತಹ ದಂಧೆ ಇದೆ. ಆಗ ನಿಮಗೆ 1-2 ಬ್ಯಾರಲ್ ತೆಗೆದ್ರು ಅಂತ ಇಟ್ಕೊಳ್ಳಿ, ಆದ್ರೆ ಅಷ್ಟು ತೂಕ ಕಡಿಮೆ ಆಗ್ಬೇಕಲ್ಲ. ಅದು 10 ಟನ್ ಇದೆ, ಅದರಿಂದ 1 ಟನ್ ಕಡಿಮೆ ಆಗ್ತದಲ್ಲ. ಆದ್ರೆ ನಿಮ್ಗೆ ಅದನ್ನು ಎಲ್ಲಿ ಕೊಂಡೋಗಿ ಅವರು ಅನ್ಲೋಡ್ ಮಾಡ್ತಾರೆ, ಅಲ್ಲಿ ತೂಕ ಮಾಡ್ತಾರಲ್ಲ. ಇಲ್ಲಿ ಲೋಡ್ ಆದ ಕೂಡಲೇ ವಿತ್ ಟ್ಯಾಂಕರ್ ತೂಕ ಆಗುತ್ತೆ. 10 ಟನ್
ಡಾಮರು ಒಂದು 3 ಟನ್ ಲಾರಿ ಒಟ್ಟಿಗೆ 13 ಟನ್ ಇದೆ ಅಂತ ಹೇಳಿ ತೂಕ ಬರುತ್ತೆ. ಅದು ವೇಬಿಲ್ ಸ್ಲಿಪ್ ಇರ್ತದೆ. ಓಕೆ. ಆ ಟ್ಯಾಂಕರ್ನಿಂದ ನೀವು 1 ಟನ್ ಡಾಮರ್ ಕದ್ದಿದ್ದೀರಂತಂದ್ರೆ 1 ಟನ್ ಕಡಿಮೆ ಇರ್ಬೇಕಲ್ಲ ಅಲ್ಲಿಗೆ ಹೋಗುವಾಗ. ಬಟ್ ಅಲ್ಲಿ ಹಾಗೆ ಇರುತ್ತೆ. ಅಲ್ಲಿ ಹೋಗಿ ತೂಕ ಮಾಡುವಾಗ ಅದಷ್ಟು 13 ಟನ್ ಇರ್ತದೆ. ಅದು ಹೇಗೆ ಒಂದು ಟನ್ ಇವರು ಕದ್ದು ಅಲ್ಲಿ ಜಾಸ್ತಿ ಸರಿ ಇರುವಂತದ್ದು. ಅದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಡಾಮರ್ನ ಒಳಗೆ ಆ 1 ಟನ್ ತೂಕದ ಕಲ್ಲು ಹಾಕ್ತಾರೆ. 4 ಕಲ್ಲು ಕಲ್ಲು ಹಾಕ್ತಾರೆ ಅದರಲ್ಲಿ ಟ್ಯಾಂಕಿನ ಒಳಗೆ. ಟ್ಯಾಂಕರ್ ಅಲ್ಲಿ ಡಾಮರ್ ತರುವುದು ಗೊತ್ತಾಯ್ತಲ್ಲ, ಅದಕ್ಕೆ ಕಲ್ಲು ಹಾಕ್ತಾರೆ. ಅಲ್ಲಿ ತೂಕ ಸರಿ ಇರ್ತದೆ, ಡಾಮರ್ ಅನ್ಲೋಡ್ ಆಗ್ತದೆ, ಕಲ್ಲು ಅಲ್ಲೇ ಉಳಿತದೆ. ಅಲ್ಲೇ ಉಳಿತದೆ. ಅದನ್ನು ಪುನಃ MRPLಗೆ ಲೋಡಿಗೆ ಬರುವಾಗ ಆ ಕಲ್ಲನ್ನು ತೆಗಿತಾರೆ. ಕಲ್ಲನ್ನು ತೆಗೆದು ಒಂದು ಕಡೆಯಲ್ಲಿ ಇಟ್ಟಿರ್ತಾರೆ. ಅದನ್ನು ಸೇಮ್ ರಿಪೀಟ್ ಆಗ್ತದೆ. ಆ ರೀತಿ ಕಳ್ತನ ಆ ರೀತಿಯಾಗಿ ಕಳ್ತನ ಮಾಡಿದಂತ ಡಾಮರ್ ಅನ್ನು ಉಪಯೋಗ ಮಾಡಿಕೊಂಡು ಇಂತಹ ಕಳಪೆ ಕಾಮಗಾರಿಗೆ ಮಾಡೋದು. ಏನಾಗ್ತದೆ ಅಂತೇಳಿ MRPL ಇಂದ ನಿಮ್ಗೆ ಡಾಮರ್ ಬೇಕು ಅಂತಂದ್ರೆ ನೀವು ಬಲ್ಕ್ ಆರ್ಡರ್ ಮಾಡಬೇಕು. ಅದು ದೊಡ್ಡ ಕಾಂಟ್ರಾಕ್ಟರ್ಗಳಿಗೆ ಮಾತ್ರ ಸಾಧ್ಯ ಆಗ್ತದೆ. ದೊಡ್ಡ ಕಾಂಟ್ರಾಕ್ಟರ್ಗಳಿಗೆ ಮಾತ್ರ ಸಾಧ್ಯ ಆಗ್ತದೆ. 12,000 ಲೀಟರ್ ಡಾಮರ್ ಬೇಕು ಅಂತ ಆದ್ರೆ 12,000 ಲೀಟರ್ ಡಾಮರ್ ಬೇಕು. ನಿಮ್ಗೆ ಸಣ್ಣ ಪ್ಯಾಚ್ ವರ್ಕ್ಗಳಿಗೆ 12,000 ಲೀಟರ್ ಬೇಡ, ನಿಮ್ಗೆ 500 ಲೀಟರ್ ಸಾಕು. ಈ 500 ಲೀಟರ್ ಎಲ್ಲಿಂದ ತರುವುದು? ಅಲ್ಲಿಂದ ತರುವುದು. ಈ ರೀತಿಯ ವ್ಯವಹಾರಗಳು ಇದೆ, ಇಲ್ಲ ಅಂತ ಏನಿಲ್ಲ. ಆ ರೀತಿಯ ವ್ಯವಹಾರಗಳಿಂದಾಗಿಯೇ ಇಂತಹ ಕಳಪೆ ಗುಣಮಟ್ಟದ ಕಾಮಗಾರಿಗಳು ನಡೆಯುವುದು. ಈ ಕಳಪೆ ಗುಣಮಟ್ಟದ ಕಾಮಗಾರಿಗಳಿಂದಾಗಿ ಇಂತಹ ದುರಂತಗಳು ನಡೆಯುವುದು. ಆದ್ದರಿಂದಲೇ ನಾವು ಹೇಳೋದು ಇದರ ಹೊಣೆಯನ್ನು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳು ವಹಿಸಿಕೊಳ್ಬೇಕು. ಬೇರೆ ಯಾರು ವಹಿಸಿಕೊಳ್ಳಿಕ್ಕಿಲ್ಲ. ಯಾಕಂದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳ ಮೇಲೆಯೇ ಇದರ ಹೊಣೆಯನ್ನು ಹೊರಿಸಬೇಕು. ಆದ್ದರಿಂದ ಈಗ ಏನು ಸಂತ್ರಸ್ತ ಫ್ಯಾಮಿಲಿ ಇದ್ದಾರೆ, ಅವರು ಅವರ ಕುಟುಂಬಕ್ಕೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಆದ ಅನ್ಯಾಯವನ್ನು ನ್ಯಾಯ ಕೋರಬೇಕಾದ್ರೆ ಅವರು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಇಂಜಿನಿಯರ್ಗಳನ್ನ ಪಾರ್ಟಿ ಮಾಡಿಕೊಂಡು ನ್ಯಾಯಾಲಯದಲ್ಲಿ ಕೇಸು ದಾಖಲಿಸಬೇಕು ಮತ್ತು ಪರಿಹಾರ ಕೊಡಬೇಕು. ಅದರಿಂದ ಪರಿಹಾರ ಕೊಡಬೇಕು. ಸರ್, ಈಗ ಏನಾಗಿದೆ ಅಂತಂದ್ರೆ ನಾವೀಗ ವಿಜುವಲ್ ಅಲ್ಲಿ ನೋಡ್ತಾ ಇರ್ಬೋದು, ಇವಾಗ ತೇಪೆ ಕಾರ್ಯ ಆಗ್ತಾ ಇದೆ ಸರ್. ತಕ್ಷಣ ಬಂದ್ಬಿಟ್ಟು ಇವಾಗ ಅಲ್ಲಿ ನಾವು ನೋಡ್ತಾ ಇರ್ಬೋದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಇದನ್ನ ಮುಂಚೆನೆ ಮಾಡ್ಬೋದಲ್ವಾ? ಅಲ್ಲ, ಮುಂಚೆನೆ ಮಾಡ್ಲಿಕ್ಕೆ ಏನಂತಲ್ಲ, ಇದು ಅವರ ಲೆಕ್ಕದಲ್ಲಿ ಹೇಗೆ ಅಂತ ಹೇಳಿದ್ರೆ ಇದು ಮೇಂಟೆನೆನ್ಸ್ ಕೆಲಸ. ಅವರ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಇಲಾಖೆಯ ಲೆಕ್ಕದಲ್ಲಿ ಇದು ಮೇಂಟೆನೆನ್ಸ್ ಕೆಲಸ. ಅದನ್ನು ಇವರು ನಿರಂತರವಾಗಿ ಮಾಡ್ತಾ ಇರಬೇಕು. ವಾಸ್ತವವಾಗಿ ಎಲ್ಲಿ ಸಣ್ಣ ಗುಂಡಿ ಬಿತ್ತು ಅಲ್ಲಿ ಹೋಗಿ ಮಾಡಬೇಕು, ನಿರಂತರವಾಗಿ ಮಾಡ್ತಾ ಇರಬೇಕು. ಇದನ್ನು ಮಾಡೋದಿಲ್ಲ. ಯಾಕಂದ್ರೆ ಇದಕ್ಕಂತಲೇ ಒಂದು ಫಂಡ್ ಇರ್ತದೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಲ್ಲಿ. ಮೇಂಟೆನೆನ್ಸ್ ನಿರ್ವಹಣೆಗಾಗಿ ಒಂದು ಫಂಡ್ ಇರ್ತದೆ. ವಾಸ್ತವವಾಗಿ ಆ ನಿರ್ವಹಣೆಯನ್ನು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಅದಕ್ಕೆ ಡಾಮರ ಹಾಕಿದ ಕಾಂಟ್ರಾಕ್ಟರ್ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೂ ನಿರ್ವಹಣೆಗೆ ಒಂದು ಫಂಡ್ ಇರ್ತದೆ, ಆ ಫಂಡ್ ಅಲ್ಲಿ ಅವರು ಮಾಡ್ಬೇಕು. ಇವತ್ತು ಬೆಳಿಗ್ಗೆ ಆಕ್ಸಿಡೆಂಟ್ ಆಯ್ತು, ಇಮಿಡಿಯೇಟ್ ಆಗಿ ಅವ್ರ ಹತ್ರ ಫಂಡು ಇದೆ, ಕೆಲಸಕ್ಕೆ ಜನರು ಇದ್ದಾರೆ. ಹಾಗಾದ್ರೆ ನಿನ್ನೆ ಇರ್ಲಿಲ್ವಾ? 5 ಹೇಳಿದ್ರು ಒಬ್ರು. ಹೌದು, 5 ಡೆತ್ ಆಗಿದೆ. ಅಷ್ಟೊತ್ತಿಗೆ ಇವರಿಗೆ ಗೊತ್ತಿರ್ಲಿಲ್ವಾ? ಮೊನ್ನೆ ಸೋತ್ಕಲ್ನಿಂದ ಪಣಂಬೂರವರೆಗೆ ತೇಪೆ ಆಗ್ತದೆ ಅಂತ ಹೇಳಿದ್ರೆ ಮರುದಿವಸ ನೋಡುವಾಗ ಅಷ್ಟು ಹೊಂಡಗಳು ಹಾಗೇ ಇದೆ, ಮತ್ತು ಅದಕ್ಕಿಂತ ಜಾಸ್ತಿ ಇದೆ. ನಿಮ್ಗೆ ಒತ್ತಡಗಳು, ವಾಹನಗಳು ಹೋಗುವಾಗ ರಸ್ತೆಯ ಮೇಲೆ ಒತ್ತಡಗಳು ಪರಿಣಾಮವಾಗಿ ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಿರ್ವಹಣೆ ಮಾಡದಿದ್ರೆ ಜಲ್ಲಿ ಕಲ್ಲುಗಳು ಎದ್ದೇಳ್ತದೆ. ಒಂದು ಕಲ್ಲು ಎದ್ರೆ ಸಾಕು, ಮತ್ತು ಅದು ಎಲ್ಲ ಕಲ್ಲುಗಳು ಎದ್ದೇಳಿದ ಹಾಗೆ. ಆಗ್ಲೇ ಅದನ್ನು ನಿರ್ವಹಣೆ ಮಾಡಿದ್ರೆ ಆ ಸಮಸ್ಯೆ ಇರೋದಿಲ್ಲ. ಅದು ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳ ಸಮಸ್ಯೆ ಇದು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಲ್ಲಿ ಸರಿಯಾದ ಗ್ಯಾಂಗ್ ಮೆನ್ಗಳ ಕೊರತೆ ಇದೆ. ಮೊದಲು ಗ್ಯಾಂಗ್ ಮೆನ್ಗಳಂತ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಲ್ಲಿ ಅವರಿಗೆ ಒಂದು 5 ಕಿಲೋಮೀಟರ್ ವ್ಯಾಪ್ತಿ ಇತ್ತು ಆ ಗ್ಯಾಂಗ್ ಮೆನ್ಗಳಿಗೆ. ಅವರು ಆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಉದ್ದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು. ಹೋಗುವಾಗ ರಸ್ತೆ ಬದಿಯಲ್ಲಿ ಹುಲ್ಲು ಬೆಳೆದದ್ದು ಅದನ್ನು ಕತ್ತರಿಸುವುದು, ರಸ್ತೆಗೆ ಅಡ್ಡವಾಗಿ
ಯಾವ್ದಾದ್ರು ಮರದ ಗೆಲ್ಲು ಕೊಂಬೆಗಳು ಬಂದಿದ್ರೆ ಅದನ್ನು ಕತ್ತರಿಸುವುದು, ಎಲ್ಲಿಯಾದ್ರೂ ಹೊಂಡ ಬಿದ್ದಿದ್ರೆ ಅದಕ್ಕೆ ಸಣ್ಣ ಸಣ್ಣ ಕಲ್ಲುಗಳನ್ನ ಹಾಕಿ ಅದನ್ನ ಅಲ್ಲಲ್ಲಿ ರಿಪೇರಿ ಮಾಡುವುದು, ಈ ರೀತಿಯ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ ಗ್ಯಾಂಗ್ ಮೆನ್ಗಳಂತ ಇದ್ರು. ಅದ ನಂತರ ಆ ವ್ಯವಸ್ಥೆಯನ್ನು ಸರ್ಕಾರ ತೆಗೆದುಹಾಕಿತ್ತು. ಯಾಕಂದ್ರೆ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯೇ ಅದರ ಕಾಮಗಾರಿ ನಿರ್ವಹಣೆಯನ್ನು ಮಾಡ್ತಾ ಇತ್ತು. ಅದ ನಂತರ ಅದರ ಕಾಂಟ್ರಾಕ್ಟ್ ಸಿಸ್ಟಮ್ಗೆ ಬದಲಾವಣೆ ಮಾಡಿದಂತ ಸಂದರ್ಭದಲ್ಲಿ ಅದರ ಜವಾಬ್ದಾರಿಯನ್ನು ಕಾಂಟ್ರಾಕ್ಟರ್ಗಳು ವಹಿಸಿಕೊಂಡ್ರು. ಅದರಿಂದ ಇಲಾಖೆ ಗ್ಯಾಂಗ್ ಮೆನ್ಗಳ ಸಿಸ್ಟಮ್ ಏನಿತ್ತು ಅದನ್ನು ತೆಗೆದುಹಾಕಿದ್ರು. ಈಗ ಕಾಂಟ್ರಾಕ್ಟರ್ಗಳಲ್ಲಿ ಗ್ಯಾಂಗ್ ಮೆನ್ ಎಲ್ಲಿದ್ದಾರೆ? ಇಲ್ಲ. ಅವರು ಇಲ್ಲಿ ಕೆಲಸ ಮುಗಿಸಿಕೊಂಡು ಅವರ ಬಿಲ್ ಪಡ್ಕೊಂಡು ಅವರು ಹೋದ್ರು. ಅವರು ಮುಂದಿನ ಕಾಂಟ್ರಾಕ್ಟ್ ಎಲ್ಲಿ ನಿಂತಲ್ಲಿ ಹುಡುಕಿದ್ರು. ಮುಂದಿನ ಕಡೆಯಲ್ಲಿ ಕೆಲಸ ಮಾಡಿದ್ರು. ಅವ್ರ ಕಾರ್ಮಿಕರೆಲ್ಲ ಅಲ್ಲಿಗೆ ಹೋದ್ರು. ಇಲ್ಲಿ ಎಷ್ಟು ಹೊಂಡ ಬಿದ್ರು ಅವ್ರನ್ನ ಕೇಳುವವರಿಲ್ಲ. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಅದನ್ನ ಇನ್ಸ್ಪೆಕ್ಷನ್ ಮಾಡಿದ್ರೆ ಆಗಾಗ 1 ತಿಂಗಳಿಗೊಮ್ಮೆ ಇನ್ಸ್ಪೆಕ್ಷನ್ ಮಾಡುದಪ್ಪ, ಹೋಗುದು ಆ ರಸ್ತೆಯಲ್ಲಿ. ಹೇಗೂ ಹೋಗ್ತಾ ಇರ್ತಾರೆ, ಗಾಡಿ ಕಾಣೋದಿಲ್ಲ. ಹೇಗೂ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅವರು ಏನು ಹೆಲಿಕಾಪ್ಟರ್ ಹೋಗ್ತಾರೆ, ಅದೇ ರಸ್ತೆಯಲ್ಲಿ ಹೋಗುದಲ್ವಾ, ಅವ್ರಿಗೆ ಕಂಡು ಕಾಣೋದಿಲ್ವಾ ಎಲ್ಲಿ ಹೊಂಡ ಬಿದ್ದಿದೆ ಏನಾಗಿದೆ ಅಂತ ಹೇಳಿ. ಇಮಿಡಿಯೇಟ್ ಯಾರು ಕಾಂಟ್ರಾಕ್ಟ್ ಮಾಡಿದ್ರೆ ಅವ್ರ ದಾಖಲೆಗಳಿರ್ತವೆ, ಅವ್ರಿಗೆ ಹೇಳುದು ನೋಡ್ರಿ ಇಂತಿಂದಲ್ಲಿ 2-4 ಹೊಂಡ ಬಿದ್ದಿದೆ, ತಕ್ಷಣ ಯಾರನ್ನು ಕಲಿಸಿ ರಿಪೇರಿ ಮಾಡ್ತೀವಿ ಅಂತ ಹೇಳಿ. ಹೊಂಡ ವಿಸ್ತಾರ ಆಗೋದು ಬೇಡ ಅಂತ ಹೇಳಿ. ಇಲ್ಲ ಒಂದು ಸಣ್ಣ ಹೊಂಡ ನಿಮ್ಗೆ 2 ದಿವಸ ಹೋಗುವಾಗ 4 ಫೀಟ್ ಇದು ಅಗಲದ ಹೊಂಡ ಆಗುತ್ತೆ ಸಹಜವಾಗಿ. ಯಾಕಂದ್ರೆ ರಸ್ತೆ ಅಡಿಯಲ್ಲಿ ನೀವು ಹಾಕಿದಂತ ಜಲ್ಲಿಗಳಿಗೆ ಪರಸ್ಪರ ಜೋಡಣೆ ಇರೋದಿಲ್ಲ. ಅದರ ಮೇಲೆ ನೀವು ಡಾಮರ್ ಲೇಪ ಹಚ್ಚಿದ ಮೇಲೆ ಅದು ಜೋಡಣೆ ಅದರಲ್ಲಿ ಒಂದು ಜಲ್ಲಿ ಎದ್ರೆ ಮತ್ತೆ ಎಲ್ಲ ಜಲ್ಲಿಗಳು ಬಿರುಕು ಬಿಡ್ತಾ ಹೋಗ್ತದೆ. ಆದ್ರಿಂದ ಅಲ್ಲಿ ಹೊಂಡಗಳು ಸೃಷ್ಟಿ ಆಗ್ತದೆ. ಅಲ್ಲಿಗೆ ಯಾವುದೇ ವಾಹನದ ಒಂದು ಟೈರ್ ಬಿದ್ರೆ ಅದು ಮತ್ತಷ್ಟು 4 ಜಲ್ಲಿಗಳನ್ನು ಎಬ್ಬಿಸಿಕೊಂಡು ಹೋಗ್ತದೆ, ಅದನ್ನಲ್ಲಿ ಕೂರಿಸಿಕೊಂಡು ಹೋಗುದಿಲ್ಲ. ಮತ್ತೆ ಏನಂತ ಹೇಳಿದ್ರೆ ನೀವು ಅದರ ಮೇಲೆ ಅರಿಸುವಂತ ರೋಲರ್ ಅದು ಎಷ್ಟು ಟನ್ ಇದು ಅಂತ ಲೆಕ್ಕ ಇರೋದು. ನೀವು 50 ಟನ್ ತೂಕದ ರೋಲರ್ ಅನ್ನು ಹರಿಸಿಕೊಂಡು ಡಾಮರ್ ಹಾಕಿದ್ರೆ ಸಮತಟ್ಟು ಮಾಡ್ತಾ ಹೋದ್ರೆ, ಅದರ ಮೇಲೆ 60 ಟನ್ ತೂಕದ ಲಾರಿ ಹೋದರೆ ಅದು ತನ್ನಷ್ಟಾಗಿ ಸಡಿಲ್ ಆಗ್ತದೆ. ಮತ್ತೆ ಸಡಿಲ್ ಆಗೋದು ಹಾಗೆ. ನೀವು ಇದೇ ರಸ್ತೆಯಲ್ಲಿ ಎಷ್ಟು ಟನ್ ತೂಕದ ಲಾರಿಗಳು ಹೋಗ್ತವೆ ಅಂತ ಅನ್ಸ್ಕೊಂಡ್ರಿ? 100-120 ಟನ್ ತೂಕದ ಲಾರಿಗಳು ಹೋಗ್ತದೆ ಒಮ್ಮೊಮ್ಮೆ. ಅಷ್ಟು ಭಾರವನ್ನು ತಾಳಿಕೊಳ್ಳುವಂತ ತಾಕತ್ತು ಈ ರಸ್ತೆಗಳಿಗೆ ಇಲ್ಲ. ನಮಗೆ ನೋಡ್ಲಿಕ್ಕೆ ಸುಲಭ ಆಗುತ್ತೆ, ಲಾರಿ ಹೋಗುತ್ತೆ ರಸ್ತೆ ಮೇಲೆ, ತೊಂದರೆ ಇಲ್ಲ. ಭಾರವನ್ನು ತಾಗಿಕೊಳ್ಳುವಂತ ತಾಕತ್ತು ಆ ರಸ್ತೆಗಳಿಗೆ ಇಲ್ಲ. ಆದ್ದರಿಂದ ರಸ್ತೆಗಳು ಅಲ್ಲಲ್ಲಿ ಬಿರುಕು ಬಿಡ್ಲಿಕ್ಕೆ ಆರಂಭವಾಗ್ತದೆ. ಅದಕ್ಕೆ ಹೇಳುವುದು, ನೀವು ರಸ್ತೆಯಲ್ಲಿ ಎಷ್ಟು ಮ್ಯಾಕ್ಸಿಮಮ್ ತೂಕದ ವಾಹನಗಳು ಹೋಗ್ಬೋದು ಅಂತ ಹೇಳಿ. ಆದ್ರೆ ಅಷ್ಟು ದೊಡ್ಡ ತೂಕದ ವಾಹನಗಳನ್ನು ಈ ರಸ್ತೆಯಲ್ಲಿ ಬಿಡದೆ ಮತ್ತೆ ಇಲ್ಲಿ ಹೋಗುದು, ಅವ್ರನ್ನೆಲ್ಲಿಂದ ಕಳಿಸುವ, ಅವ್ರು ಬಂದಾಗಿದೆ ಅವರಿಂದ ಎಲ್ಲಿಂದ ಕಳಿಸುವುದು, ಆ ರೀತಿಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಸರ್, ಈಗ ನಾವು ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇದೀಗ ಸುದ್ದಿಯಲ್ಲಿ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile
greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Ideal Ice Cream, milky way to your heart. With a variety of fruits and flavored with rich crunch and chips, they treat your taste buds. Ideal Ice Cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.
ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುಗೆ ಮತ್ತೊಮ್ಮೆ ಸ್ವಾಗತ. ಬಜ್ಪೆಯಿಂದ ಕೆಂಜಾರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಡೆಗೆ ವಾಹನದಲ್ಲಿ ಹೋಗುವುದು ಒಂದು ದುಸ್ವಪ್ನ. ಈ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಹೊಂಡಗುಂಡಿಗಳಿಂದ ತುಂಬಿ ಹೋಗಿದೆ. ಎಲ್ಲಿ ನೋಡಿದ್ರೂ ಹೊಂಡಗಳು ಕಾಣಿಸುತ್ತಿದೆ. ಒಂದು ಹೊಂಡ ತಪ್ಪಿಸಲು ಹೋಗಿ ಇನ್ನೊಂದು ಹೊಂಡಕ್ಕೆ ಬೀಳುವ ಈ ರಸ್ತೆಯ ಅವ್ಯವಸ್ಥೆಯಿಂದಾಗಿ ಕಾರುಗಳು, ಬೈಕುಗಳು ಕುಂಟುತ್ತಾ ಸಾಗುವ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ. ರಸ್ತೆಗಿಂತ ಹೊಂಡಗಳು ಜಾಸ್ತಿ. ರಾಜ್ಯ ಹೆದ್ದಾರಿ 67ರಲ್ಲಿ ಬಜ್ಪೆಯಿಂದ ಕೆಂಜಾರಿನ ತನಕ ರಸ್ತೆಗಿಂತ ಹೆಚ್ಚು ಹೊಂಡಗಳು ಅತಿಕ್ರಮಣ ಮಾಡಿದೆ. ಹೀಗಾಗಿ ಇಲ್ಲಿ ವಾಹನಗಳಲ್ಲಿ ಸಂಚರಿಸುವುದೇ ಕಷ್ಟ. ಮರವೂರಿನಿಂದ ಕೆಂಜಾರು ವಿಮಾನ ನಿಲ್ದಾಣಕ್ಕೆ ಕೇವಲ 10 ನಿಮಿಷದ ದಾರಿ. ಆದರೆ ಈಗ ಅರ್ಧ ಗಂಟೆ ಬೇಕು. ಒಂದು ಕಡೆ ವಾಹನಗಳು ಹೊಂಡಗಳಲ್ಲಿ ಬಿದ್ದು ಎದ್ದು ಹೋಗಬೇಕು. ಹೀಗೆ ನೋಡುವಾಗ ಕೆಲವೊಮ್ಮೆ ಟ್ರಾಫಿಕ್ ಜಾಮ್ ಉಂಟಾಗುವುದು ಇದೆ. ಕಣ್ಣಿದ್ದು ಕುರುಡಾದ್ರ ರಾಜಕಾರಣಿಗಳು. ಹೌದು, ರಾಜಕೀಯ ವ್ಯಕ್ತಿಗಳು ಇದೇ ರಸ್ತೆಯಿಂದಾಗಿ ಮಂಗಳೂರು ಪ್ರವೇಶಿಸಲು ಮತ್ತು ಮಂಗಳೂರಿನಿಂದ ವಿಮಾನ ನಿಲ್ದಾಣಕ್ಕೆ ಇದೇ ದಾರಿಯನ್ನು ಬಳಸಿಕೊಂಡು ಸಾಗಬೇಕು. ಸಿಎಂ, ಡಿಸಿಎಂ, ಹೋಮ್ ಮಿನಿಸ್ಟರ್, ಜಿಲ್ಲಾ ಉಸ್ತುವಾರಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭಾ ಸಭಾಪತಿಗಳು, ಎಂಎಲ್ಎ, ಎಂಪಿಗಳು ಸೇರಿದಂತೆ ಪಕ್ಷದ ಕಾರ್ಯಕ್ರಮ ಅಥವಾ ಸರ್ಕಾರ ಕಾರ್ಯಕ್ರಮಗಳಿಗೆ ಬೆಂಗಳೂರಿನಿಂದ ಮಂಗಳೂರಿನ ವಿಮಾನ ನಿಲ್ದಾಣದ ಬಳಿಕ ಇದೇ ರಸ್ತೆಯಲ್ಲಿ ಸಾಗಬೇಕಾಗಿದೆ. ಐಷಾರಾಮಿ ಕಾರಲ್ಲಿ ಕೂತು ಹೋಗುವಾಗ ರಸ್ತೆಗಳು ಕಾಣಿಸಲಿಲ್ಲವೇ? ಯಾಕೆ ಮೌನ ವಹಿಸಿದ್ದಾರೆ ಎನ್ನುವುದು ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಅಥವಾ ಕಣ್ಣಿದ್ದು ಕುರುಡಾದ್ರ ಎನ್ನುವುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ರಸ್ತೆಯ ಅವ್ಯವಸ್ಥೆ ಬಗ್ಗೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಆನ್ಲೈನ್ ಟ್ಯಾಕ್ಸಿ ಸಂಘದ ಪ್ರಧಾನ ಕಾರ್ಯದರ್ಶಿ ಇಮ್ತಿಯಾಜ್ ರವರು, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವ ದಾರಿಯ ಅವಸ್ಥೆ ಹೇಳುತ್ತಿರುವುದು ಈ ಭಾಗದಲ್ಲಿ ರಾಜಕೀಯ ವ್ಯಕ್ತಿಗಳು ಸೇರಿದಂತೆ ವಿವಿಧ ಗಣ್ಯರು ಈ ರಸ್ತೆಯಲ್ಲೇ ಏರ್ಪೋರ್ಟ್ಗೆ ಇದೇ ಮಾರ್ಗವಾಗಿ ಹೋಗಬೇಕು. ಆದರೂ ಕೂಡ ಈ ರಸ್ತೆಯ ಬಗ್ಗೆ ಗಮನ ಹರಿಸದೇ ಇರೋದು ವಿಷಾದ ಎಂದರು. 7 ಶಾಸಕರನ್ನು ನಾವು ಆರಿಸಿಕೊಟ್ಟಿದ್ದೇವೆ ಕರ್ನಾಟಕ ಗವರ್ಮೆಂಟ್. ಈ ರೋಡಲ್ಲಿ ಯಾವಾಗಲೂ ದೊಡ್ಡ ದೊಡ್ಡ ಮಿನಿಸ್ಟರ್ ಹೋಗ್ತಾರೆ. ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು UT ಖಾದರ್ ಸರ್ ಹೋಗ್ತಾರೆ. ಅದೇ ರೀತಿ MP ಬ್ರಿಜೇಶ್ ಚೌಟ ಸರ್ ಹೋಗ್ತಾರೆ. ಎಲ್ಲ MLAಗಳು ಈ ರೋಡಲ್ಲಿ ಓಡ್ತಾ ಇದ್ದಾರೆ. ವರ್ಷಕ್ಕೆ 1 ಸರಿ 2 ಸರಿ ಮಾನ್ಯ ಮುಖ್ಯಮಂತ್ರಿ ಬರ್ತಾರೆ, DCM ಬರ್ತಾರೆ, ಪ್ರಧಾನಮಂತ್ರಿ ಎಲ್ಲರೂ ಬರ್ತಾ ಇರ್ತಾರೆ. ರಾಜಕಾರಣಿಗಳ ದಂಡೆ ಮಂಗಳೂರಿಗೆ ಬರ್ತದೆ. ಆದರೆ ಈ ರೋಡನ್ನು ಮಾತ್ರ ಯಾರೂ ಸರಿ ಮಾಡೋದಿಲ್ಲ, ಮತ್ತು ಈ ಬ್ರಿಡ್ಜನ್ನು ಕೂಡ ಸರಿ ಮಾಡೋದಿಲ್ಲ. ಇದು ಮಂಗಳೂರಿನವರು ಯಾವ ರೀತಿ ಅನ್ಯಾಯ ಆಗ್ತದೆ ಅಂತ ನಮಗೇನೆ ಗೊತ್ತಿಲ್ಲ. ಇವರು ಇಲ್ಲಿ ನಾವು ಕಟ್ಟುವಷ್ಟು ಟ್ಯಾಕ್ಸ್ ಕರ್ನಾಟಕದಲ್ಲಿ ಯಾರು ಸೆಕೆಂಡ್ ಲೈನಲ್ಲಿ ನಾವಿದ್ದೇವೆ ಕರ್ನಾಟಕದಲ್ಲಿ. ಮತ್ತು ಇದು ಒಂದು ಇಂಟರ್ನ್ಯಾಷನಲ್ ರೋಡ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುವ ರೋಡು. ಇದರಲ್ಲೇ ಈ ಥರ ಆದರೆ ಮತ್ತೇನು, ಒಂದು ಪ್ರೆಗ್ನೆಂಟ್ ಹೆಂಗಸನ್ನು ಧೈರ್ಯದಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವ ಅನ್ನೋದ್ರೆ ಸಾಧ್ಯನೇ ಇಲ್ಲ ಇಲ್ಲಿ ಹೋಗಲಿಕ್ಕೆ, ಅಷ್ಟು ತೊಂದರೆ ಆಗ್ತಿತ್ತು. ಬಟ್ ಟ್ರಾಫಿಕ್ ಪೊಲೀಸ್ನವರು ಮಾತ್ರ ಯಾವಾಗಲೂ ಫೈನ್ ಹಾಕೋದ್ರಲ್ಲಿ ಬ್ಯುಸಿ ಇರ್ತಾರೆ. ಅವರಿಗೆ ಸಿಕ್ಕೋದು ಯಾರಂದರೆ ಪಾಪದ ನಮ್ಮಂಥ ಟ್ಯಾಕ್ಸಿ ಡ್ರೈವರ್ನವರು, ಆಟೋ ಚಾಲಕರು, ಝೊಮ್ಯಾಟೊದಲ್ಲಿ ದುಡಿಯೋರು ಮಾತ್ರ ಸಿಕ್ಕೋದು. ಅವರಿಗೂ ಕಾಣೋದಿಲ್ಲ. ಈಗ ನೀವು ಬರುವುದಕ್ಕಿಂತ 5 ನಿಮಿಷ ಮುಂಚೆ ಇಲ್ಲೇ ಅವರ ಗಾಡಿ ನಿಂತಿತ್ತು.
ಇಷ್ಟೆಲ್ಲ ಪ್ರಾಬ್ಲಮ್ ಆಗುವ ಅದಕ್ಕೆ ಸರಿ ಮಾಡಲಿಕ್ಕೆ ಬರುವುದಿಲ್ಲ ಅವರು. ಮತ್ತು ಇವರ ಮತ್ತೆ ನಾವೇನು ಹೇಳಬೇಕು, ಸಭಾಧ್ಯಕ್ಷರು ಇಲ್ಲೇ ಓಡಾಡೋದು, ನಾನು ಅವರ ಕ್ಷೇತ್ರದ ಮತದಾರ, ಅವರು ಓಡಾಡೋದು ಇದೇ ರೂಟಲ್ಲಿ. ಮತ್ತು ನಮ್ಮ MP ಬ್ರಿಜೇಶ್ ಚೌಟ್ರು ಒಂದು ಒಳ್ಳೆ ಮನಸ್ಸು ಮಾಡಿ ನೀವು MLA ಅವರಿಗೆ ಸಪೋರ್ಟ್ ಮಾಡಿಸಿ ಇದನ್ನು ಸರಿ ಮಾಡಬೇಕಂತ ನಿಮ್ಮಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಆನ್ಲೈನ್ ಟ್ಯಾಕ್ಸಿಯ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಮತ್ತು ದಕ್ಷಿಣ ಕನ್ನಡ ಆನ್ಲೈನ್ ಜಿಲ್ಲಾ ಟ್ಯಾಕ್ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಮ್ತಿಯಾಜ್ ನಾನು ಮಾತಾಡ್ತಾ ಇರೋದು. ದಯವಿಟ್ಟು ನೀವು ಚಾಲಕರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಈ ರೋಡಲ್ಲಿ ಓಡಾಡುವ ಚಾಲಕರಿಗೂ ಒಂದು ಉಪಕಾರ ಮಾಡಿಸಿ ಅಂತ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಆದಷ್ಟು ಬೇಗ ಈ ರೋಡನ್ನು ಸರಿ ಮಾಡಬೇಕು. ನೂರಾರು ಹೊಂಡಗಳ ನಡುವೆ ವಾಹನ ಚಲಾಯಿಸುವುದು ಕಷ್ಟ. ವಾಹನಗಳಿಗೂ ಸಾಕಷ್ಟು ಹಾನಿ ಉಂಟಾಗುತ್ತದೆ. ಪ್ರಯಾಣಿಕರಿಗೆ ಕೈಕಾಲು ನೋವು, ಸೊಂಟ ನೋವು ಕಾಣಿಸಿಕೊಳ್ಳುತ್ತದೆ. ಈ ಕುರಿತು ಮಾತನಾಡಿದ ಬೈಕ್ ಸವಾರರಾದ ಅಜೀಜ್, ಈ ರಸ್ತೆಯಲ್ಲಿ ಬೈಕ್ ಹೋಗುವುದೇ ಪ್ರಾಣ ಕೈಯಲ್ಲಿಟ್ಟುಕೊಂಡು ಸಾಗುವಂತಾಗಿದೆ. ರಸ್ತೆಯ ಪರಿಸ್ಥಿತಿ ನೋಡಿದ್ರೆ ಬೈಕ್ ಸವಾರರು ಈ ಹೊಂಡ ತಪ್ಪಿಸಲು ಯಾವ ಕಡೆಯಿಂದ ಹೋಗಬೇಕು ಎನ್ನುವುದೇ ತೋಚದಂತಾಗಿದೆ ಎಂದು ಹೇಳಿದರು. ನಮ್ಮ ಅನುಭವ ಏನಿಲ್ಲ ಸರ್, ಇಲ್ಲಿ ನೋಡು, ನಾವು ಟೂ ವೀಲರ್ ಹೋಗುವಾಗ ಇಷ್ಟು ಗುಂಡಿಗುಂಡೆಲ್ಲ ಕಾಣ್ತಾ ಉಂಟು. ನಮಗೆ ಯಾವ ಟೂ ವೀಲರ್ನವರಿಗೆ ಜಾಸ್ತಿ ಇದೆ, ಕಾರ್ನವರಿಗೆ ಸಮಸ್ಯೆ ಬರುವುದಿಲ್ಲ. ಟೂ ವೀಲರಲ್ಲಿ ಹೋಗಿ ನೋಡಿ, ಮೊನ್ನೆ ನಾನು ಇದೇ ಥರ ಬರುವಾಗ ನಮ್ಮ ಹೊಸ ಗಾಡಿ ತೆಗೆಯುವಾಗ ನಮ್ಗೆ ಇಲ್ಲೇ ಪ್ರಾಬ್ಲಮ್ ಆಗ್ತದೆ. ಏನಾದ್ರು ಬಿದ್ದು ಏನಾದರೆ ಜಾಸ್ತಿ ಸಮಸ್ಯೆ ಇರುತ್ತೆ ಟೂ ವೀಲರ್ನವರಿಗೆ. ಕಾರ್ನವ್ರು ಏನಾದರೂ ಆರಾಮ್ಸೆ ಏನಾದರೂ ಹೋಗ್ತಾರೆ, ಸ್ವಲ್ಪ ಸಮಸ್ಯೆ ಇರುತ್ತೆ ಟೂ ವೀಲರ್ಗೆ. ದಯವಿಟ್ಟು ಇದನ್ನು ಇಷ್ಟು ಸಾಧ್ಯ. ಮೊನ್ನೆ ಕೂಡ ಒಂದು ಸೋಷಿಯಲ್ ಮೀಡಿಯಾ ವಿಡಿಯೋ ಬಂದಿತ್ತು, ರೋಡಿನ ಸಮಸ್ಯೆ ಅಂತ ಹೇಳಿ. ಅದು ಮಾಡಿದ್ರೆ ಒಳ್ಳೇದಿತ್ತು. ನಮಗೆ ಕೂಡ ಒಬ್ಬರು ಏರ್ಪೋರ್ಟ್ ರೋಡ್ ಅಂತೇಳಿ ಮಾಡ್ತಾರೆ, ಇಷ್ಟು ಗಾಡಿ ಬಸ್ ಇದ್ದಲ್ಲಿ ಹೋಗ್ತಾ ಇರ್ತದೆ. ಏರ್ಪೋರ್ಟ್ ರೋಡ್ ಯಾರು ಹೊಸಬರು ಎಣಿಸ್ಬೋದು, ಇದೆಂತ ಏರ್ಪೋರ್ಟ್ ರೋಡ್ ಎಣಿಸಿ. ದಯವಿಟ್ಟು ರೋಡ್ ಮಾಡಿದ್ರೆ ಒಳ್ಳೇದು, ಸಾರ್ವಜನಿಕರಿಗೂ ಒಳ್ಳೇದು. ಅಪಘಾತಕ್ಕೂ ಕಾರಣ ಈ ರಸ್ತೆಯಲ್ಲಿ ಹೊಂಡ ತಪ್ಪಿಸಲು ಹೋಗಿ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ವಾಹನಗಳು ಸಂಚರಿಸುತ್ತಿದ್ದು, ಇದರಿಂದ ಎದುರಿನಿಂದ ಬಂದ ವಾಹನಗಳು ನೇರವಾಗಿ ಬಂದು ಡಿಕ್ಕಿ ಹೊಡೆದದ್ದೂ ಇದೆ. ಕೆಲ ದಿನದ ಹಿಂದೆ ಈ ರಸ್ತೆ ಗುಂಡಿಗಳಿಗೆ ಜಲ್ಲಿ ಹುಡಿ ಹಾಕಲಾಗಿದೆ. ಆದರೆ ಇದರಿಂದ ಸಮಸ್ಯೆ ಇನ್ನಷ್ಟು ಉಲ್ಬಣಿಸಿದೆ. ಜಲ್ಲಿ ಎದ್ದು ಬಂದು ಇನ್ನೊಂದೆಡೆ ರಾಶಿಯಾಗಿ ಬಿದ್ದಿದೆ. ಚರಂಡಿ ಇಲ್ಲದ್ದೇ ಸಮಸ್ಯೆಗೆ ಪ್ರಮುಖ ಕಾರಣ. ಈ ರಸ್ತೆಯಲ್ಲಿ ಹೊಂಡ ಬೀಳಲು ಮಳೆ ಒಂದು ಕಾರಣವಾದರೆ, ಮಳೆ ನೀರು ಹರಿಯಲು ಸರಿಯಾದ ಚರಂಡಿ ಇಲ್ಲದೆ ಇರುವುದು ಪ್ರಮುಖ ಕಾರಣ. ಕೆಲವೆಡೆ ಗುಡ್ಡದಿಂದ, ಮನೆಯಿಂದ ಮಳೆಯ ನೀರು ನೇರವಾಗಿ ರಸ್ತೆಗೆ ಬರುತ್ತಿದೆ. ಮಳೆ ನೀರಿನಿಂದಾಗಿ ಡಾಮರು ಸಡಿಲಗೊಂಡು ಗುಂಡಿ ಬೀಳುತ್ತಿದೆ. ತಿರುವುಗಳಲ್ಲಿ ಹೊಂಡಗಳು ಅಪಾಯಕಾರಿಯಾಗಿದೆ. ಕರಂಬಾರಿನಲ್ಲಿ ರಸ್ತೆಯು ಅಗಲೀಕರಣ ಹೆಚ್ಚಾಗಿಲ್ಲ, ತಿರುವು ಕೂಡ ಹೆಚ್ಚು ಇದೆ. ಹೀಗಾಗಿ ಮೊದಲು ಚರಂಡಿ ಮಾಡಿ, ಬಳಿಕ ರಸ್ತೆ ಡಾಮರೀಕರಣ ಮಾಡಿ ಎಂದು ಜನರು ಆಗ್ರಹಿಸಿದ್ದಾರೆ. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. ಎಸ್ ಸರ್, ಇದು ಬಜ್ಪೆಯಿಂದ ಕೆಂಜಾರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆಗಳು ಸರ್, ಇದು ಕೂಡ ಕೆಟ್ಟು ಎದ್ದು ಹೋಗ್ಬಿಟ್ಟಿದೆ ಎಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಇದು ದುರಂತ ಅಂತ ಹೇಳೋದು. ಮಂಗಳೂರಿಗೆ ವಿಮಾನ ನಿಲ್ದಾಣ ಹಲವು ದಶಕಗಳ ಹಿಂದೆ ಬಂದಿದೆ. ಅದಕ್ಕೆ ಸಂಪರ್ಕ ರಸ್ತೆಯು ಆ ಸಂದರ್ಭದಲ್ಲಿ ಇತ್ತು. ಮರವರಲ್ಲಿ ಸೇತುವೆ ಇತ್ತು, ರಸ್ತೆ ಇತ್ತು, ಎಲ್ಲವೂ ಇತ್ತು. ಅದ ನಂತರ ಅದೇ ವಿಮಾನ ನಿಲ್ದಾಣ ನಾವು ಕೆಂಜಾರಿಗೆ ಶಿಫ್ಟ್ ಆಯಿತು. ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣ ಆಯಿತು. ಹಳೆ ವಿಮಾನ ನಿಲ್ದಾಣ ಈಗ ಕಾರ್ಗೋ ವಿಮಾನ ನಿಲ್ದಾಣ ಆಗಿದೆ. ಈಗ ಇದು ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣ ಆಗಿದೆ. ಅದಕ್ಕೆ ಸಂಪರ್ಕ ರಸ್ತೆಗೆ ಇದೆ. ಅದಕ್ಕೆ ಮುಖ್ಯ ರಸ್ತೆ ಇರುವುದು ಇದೇ ರಸ್ತೆ ಇರುವುದು, ಬಜ್ಪೆ ರಸ್ತೆಯಲ್ಲೇ ಮುಖ್ಯ ರಸ್ತೆ. ಕೆಂಜಾರಲ್ಲಿ ಮತ್ತೆ ವಿಮಾನ ನಿಲ್ದಾಣಕ್ಕೆ ಹೋಗ್ಬೇಕು. ಆ ಸಂಪರ್ಕ ರಸ್ತೆ ಅಂತ ನಾವೇನು ಹೇಳ್ತೇವೆ, ಅದು ಸಹ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣಕ್ಕೆ ಅದೇ ದರ್ಜೆಯ ರಸ್ತೆ ಇರಬೇಕಿತ್ತು. ಆದ್ರೆ ಈ ರಸ್ತೆಯನ್ನು ಅವರು ಬಿಟುವೆನ್ನೆ ಡಾಮಾರು ರಸ್ತೆಯನ್ನಾಗಿ ಮಾಡಿದ್ದಾರೆ. ಅದು ಅಲ್ಲಲ್ಲಿ ಎದ್ದುಕೊಂಡು ಹೋಗಿ ಇಂಥ ದುರಂತಗಳು. ಓಕೆ ಸರ್, ಈಗ ಇದ್ರ ಬಗ್ಗೆ ಮಾತಾಡೋಣ. ಈಗ ಡಿವೈಎಫ್ಐ ಮುಖಂಡರಾದಂತಹ BK ಇಮ್ತಿಯಾಜ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ ಬಜ್ಪೆಯಿಂದ ಕೆಂಜಾರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆ ಏನಿದೆ ಸಂಪೂರ್ಣ ಕೆಟ್ಟು ಹೋಗಿರುವಂತದ್ದು ಸರ್. ಅದಷ್ಟೇ ಅಲ್ಲದೆ ಇವಾಗ ಕೂಳೂರಿನಲ್ಲಿ ಒಂದು ದುರಂತ ಆಗಿರುವಂತದ್ದು ಸರ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೀವು ಹೇಳಿದಂತ ಎರಡು ರಸ್ತೆ ಮಾತ್ರ ಅಲ್ಲ ಹದಗೆಟ್ಟಿರೋದು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಎಲ್ಲ ಯಾವ ರಸ್ತೆಯಲ್ಲಿ ನೀವು ಸಂಚಾರ ಮಾಡಿದ್ರು ಕೂಡ ರಸ್ತೆ ಗುಂಡಿಗಳಲ್ಲಿ ಸಂಚಾರ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಖಂಡಿತ ಸರ್. ಪ್ರತಿನಿತ್ಯವೂ ಕೂಡ ಅಲ್ಲಿ ರಸ್ತೆ ಗುಂಡಿಗೆ ಬಿದ್ದು ಸಾವು ನೋವುಗಳು ಸಂಭವಿಸ್ತಾ ಇದೆ. ನಮ್ಮ MP MLAಗಳಿಗೆ ಆ ರಸ್ತೆ ಗುಂಡಿಗೆ ಬಿದ್ದು ಸತ್ತವರೆಷ್ಟು, ಕೈಕಾಲು ಮುರಿದವರೆಷ್ಟು ಲೆಕ್ಕ ಉಂಟಾ ಅಂತ ನಾವು ಕೇಳಬೇಕು. ನೋಡಿ, ರಸ್ತೆ ಗುಂಡಿಗೆ ಬಿದ್ದು ಸತ್ತು ಹೋಗುವಂತಹ, ಸಾಯುವಂತಹ
ಈ ಯುವ ಜನರಿದಾರಲ್ಲ ಅವರ ಭಾವನೆಗಳು, ಅವರ ಕುಟುಂಬದ ಭಾವನೆಗಳು ಇವರಿಗೆ ಅರ್ಥ ಆಗುದಿಲ್ಲ. ಇಲ್ಲಿ ನಮ್ಮ ರಾಜಕಾರಣ ಹೇಗಾಗಿದೆ ಅಂತ ಹೇಳಿದ್ರೆ, ಯಾರೊಬ್ರು ಹಿಂದುವನ್ನ ಮುಸ್ಲಿಂ ಕೊಂದ್ರೆ, ಮುಸ್ಲಿಮನ್ನ ಹಿಂದೂ ಕೊಂದ್ರೆ ಮಾತ್ರ ದೊಡ್ಡ ವಿಚಾರ ಆಗುವಂತಹದ್ದು. ಈ ರಸ್ತೆ ಗುಂಡಿಗೆ ಬಿದ್ದು ಸತ್ತಂತ ಹಿಂದೂಗಳ ಪರವಾಗಿ ಯಾಕೆ ಹೋರಾಟ ಮಾಡುದಿಲ್ಲ ಇವರು? ಯಾಕೆ ಮುಸ್ಲಿಮರ ಪರವಾಗಿ ಬೇರೆ ಸಂಘಟನೆಗಳು ಮಾತಾಡುದಿಲ್ಲ? ಇವತ್ತು ಯುವ ಜನರ ಬದುಕೇನಿದೆ, ಅವರ ಭಾವನೆ ಇದೆ, ಅದು ಇವತ್ತು ರಸ್ತೆಯಲ್ಲಿ ಅಪಘಾತದಲ್ಲಿ ನಾವು ನೋಡುವಾಗ ನಮ್ಗೆ ಗೊತ್ತಾಗ್ತಾ ಇದೆ. ದಿನನಿತ್ಯ ಅಪಘಾತ ಸಂಭವಿಸ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಗುಂಡಿಗಳಿಗೆ ಬಿದ್ದು ದಿನನಿತ್ಯ ಸಾಯ್ತಾ ಇದ್ದಾರೆ ದ್ವಿಚಕ್ರ ವಾಹನ ಸವಾರರು. ಎಷ್ಟು ಜನ ಸಾಯ್ತಾ ಇದ್ದಾರೆ, ಎಷ್ಟು ಜನ ಕೈಕಾಲು ಮುರ್ಕೊಂಡು ಫ್ರಾಕ್ಚರ್ ಮಾಡ್ಕೊಂಡಿದ್ದಾರೆ. ಇದನ್ನ ಯಾರು ಕೇಳ್ಬೇಕು, ಯಾರು ಮಾಡ್ಬೇಕು? ಮಾಧ್ಯಮದವ್ರು ನೀವು ತೋರಿಸ್ತೀರಿ, ಆಮೇಲೆ ನಾವು ಹೇಳುವಂತದ್ದು, ನಾವು ಹೋರಾಟ ಮಾಡಿದ್ದೇವೆ. ನಾವು 1 ತಿಂಗಳಲ್ಲಿ 9 ಕಡೆ ಹೋರಾಟ ಮಾಡಿದ್ದೀವಿ ಈ ವರ್ಷ. ಆಗಸ್ಟ್ ತಿಂಗಳಲ್ಲಿ 9 ಕಡೆ ರಸ್ತೆ ಸರಿಪಡಿಸಿಕ್ಕಾಗಿ ಹೋರಾಟ ಮಾಡಿದ್ದೇವೆ. ಈಗ ನೋಡಿ, ಅದನ್ನ ಫಾಲೋ ಅಪ್ ಮಾಡಬೇಕಾದವ್ರು ಯಾರು? ನಮ್ಗೆ ಅದೇನೇ ಕೆಲಸನಾ? ನಾವು ನಮ್ಮೊಂದು ಸಂಘಟನೆಗೆ DYFI ನವರಿಗೆ ಮಾತ್ರ ಬಿಟ್ಟು ಹೋಗಿರ್ತಕ್ಕಂಥದ್ದ? ಉಳಿದ ಸಂಘಟನೆಗಳಿಗೆ ಜವಾಬ್ದಾರಿ ಇಲ್ವಾ? ಜನಪ್ರತಿನಿಧಿಗಳಿಗೆ ಜವಾಬ್ದಾರಿ ಇಲ್ವಾ? ಯಾರು ಮಾಡ್ಬೇಕು? ಇದೇ ಗೋಲ ಐತಲ್ಲ ರಸ್ತೆ ಮೇಲೆ. ಹೌದು, ಕೂಳೂರಲ್ಲಿ ಆಕ್ಚುಲಿ ಈಗಷ್ಟೇ ಅದರದ್ದು ತೇಪೆ ಕಾರ್ಯ ಶುರು ಮಾಡಿದ್ದಾರೆ ಸರ್. ಈಗ ಇಂಥ ಘಟನೆ ಆದಾಗ ಮಾತ್ರ ನೆನಪಿಗೆ ಬರೋದು ಅಂತದ್ದು. ನೋಡಿ, ಇದು ಗುಂಡಿಗಳು ಬಿದ್ದ ತಕ್ಷಣ ಅದನ್ನ ರಿಪೇರಿ ಮಾಡ್ಲಿಕ್ಕಾಗಿ ಹೆದ್ದಾರಿ ಪ್ರಾಧಿಕಾರದಲ್ಲಿ ಮೈಂಟೆನೆನ್ಸ್ಗಾಗಿ ಟೆಂಡರ್ ಕೊಟ್ಟಿದ್ದಾರೆ. 1 ವರ್ಷ ಗುಂಡಿ ಮುಚ್ಚಲಿಕ್ಕೆ ಒಬ್ಬರಿಗೆ ಕೊಟ್ಟಿರ್ತಾರೆ. ಅವ್ನು ಮಾಡ್ಬೇಕು ಅದನ್ನ. ಇದು ಮಾಡದೇ ಇದ್ರೆ ಇವತ್ತು ನೋಡಿ, ಇವತ್ತು ಯಾರಾದ್ರೂ ಸತ್ತಾಗ ಸುದ್ದಿ ಮಾಡ್ತೀವಿ, ನಾವು ಮಾತಾಡ್ತೀವಿ, ನಾಳೆ ನಾವು ಹೋರಾಟ ಮಾಡ್ತೀವಿ, ಅಲ್ಲಿಗೆ ಮುಗಿದೋಯ್ತು. ಮತ್ತೆ ಇನ್ನೊಂದ್ಸಲ ಯಾರಾದ್ರೂ ಬಿದ್ದು ಸಾಯ್ಬೇಕು ನಾವು ಮಾತಾಡ್ಬೇಕಾದ್ರೆ. ಇವತ್ತು ಆ ಗುಂಡಿ ಬಿದ್ದು ಗುಂಡಿಯನ್ನ ಮುಚ್ಚದೆ ಇವತ್ತು ನಿರ್ಲಕ್ಷ್ಯ ಮಾಡಿರ್ತಾರಲ್ಲ, ಬೇಜವಾಬ್ದಾರತನ ತೋರಿಸ್ತಿರ್ತಾರಲ್ಲ, ಅವರ ಪರ ವಿರುದ್ಧ ಯಾವ್ದಾದ್ರು ಒಂದು ಕೇಸ್ ಬುಕ್ ಮಾಡಿದಾರ ಪೊಲೀಸರು? ಯಾವತ್ತಾದ್ರು ಮಾಡಿದಾರ? ಮೊನ್ನೆ ಒಬ್ಬ ಸುರತ್ಕಲ್ ಯುವಕ ರಸ್ತೆ ಅಪಘಾತದಲ್ಲಿ ಮೃತಪಟ್ರು. ಆ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡಿದ್ದೇವೆ, ಹೆದ್ದಾರಿ ಪ್ರಾಧಿಕಾರದ ಮೇಲೆ FIR ಮಾಡಿ ಅಂತ ಹಾಕಿ ಅಪಘಾತ ಪ್ರಕರಣದ ಆರೋಪಿಯಾಗಿ ಹೆದ್ದಾರಿ ಪ್ರಾಧಿಕಾರ ನಿರ್ಲಕ್ಷ್ಯದ ಕಾರಣ ಅವರನ್ನ ಸೇರಿಸಿ ಅಂತ ಹೇಳಿದ್ದೇವೆ. ಮಾಡಿದಾರ? ಅವ್ರು ಯಾರೊಂದು ಲಾರಿ ಚಾಲಕರನ್ನು ತಂದು, ಬಡ ಲಾರಿ ಚಾಲಕರನ್ನು ತಂದು ಕೇಸ್ ಮಾಡಿದ್ರು, ಅಲ್ಲಿಗೆ ಮುಗಿದಾಯ್ತು. ಈ ಗುಂಡಿ ಮುಚ್ಚದೆ ಈ ರೀತಿಯ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥವ್ರನ್ನ ಯಾವಾಗ ಇವರು ತಂದು ನಿಲ್ಲಿಸ್ತಾರೆ? ಏನ್ ಮಾಡೋದು ಅಂತ ಈಗ ತಲುಪಬೇಕಾದ ಅಧಿಕಾರಿಗಳಿಗೆ ಇದು ತಲುಪ್ತಾ ಇಲ್ಲ ಸರ್, ಇದಕ್ಕೆ ಏನ್ ಮಾಡೋದು? ನಾನು ಹೇಳುವಂತದ್ದು, ಈ ಗುಂಡಿ ಮುಚ್ಚದೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಯಾವ ಇಲಾಖೆಗೆ ಬರ್ತಾರಷ್ಟೇ ಆ ಅಧಿಕಾರಿಯನ್ನ ತಪ್ಪಿತಸ್ಥ ಅಂತ ಹೇಳಿ ಅವನನ್ನ ಅಪಘಾತ ಪ್ರಕರಣದಲ್ಲಿ ಕೇಸ್ಗಳನ್ನು ದಾಖಲು ಮಾಡಬೇಕು. ಮತ್ತು ಈ ಜನಪ್ರತಿನಿಧಿಗಳು ಕೂಡ ಅದಕ್ಕೆ ಕಾರಣ ಅನ್ನುವಂಥದ್ದನ್ನ ಇದು ಅವರಿಗೆ ಜವಾಬ್ದಾರಿ ಇಲ್ವಾ? ಅವ್ರಿಗೆ ಜವಾಬ್ದಾರಿ ಇಲ್ವಾ? ಅವ್ರ ಜವಾಬ್ದಾರಿ ಯಾವಾಗ ಪ್ರಶ್ನೆ ಮಾಡೋದು? ಯಾರು ಪ್ರಶ್ನೆ ಮಾಡಬೇಕು? ಇವತ್ತು ಈ ಪ್ರತಿನಿತ್ಯ ಕೂಡ ಇದೇ ಗೋಳ ಐತಲ್ಲ ರಸ್ತೆ ಮೇಲೆ ಗುಂಡಿ. ಏನ್ ಸಮಸ್ಯೆ ಆಗಿದೆ? ಮಂಗಳೂರು ಮಹಾನಗರ ಪಾಲಿಕೆ ರಸ್ತೆ ಆಗಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ರಸ್ತೆಯೂ ಹಾಗೆ, ರಾಜ್ಯ ಹೆದ್ದಾರಿ PWD ರಸ್ತೆಯೂ ಅದೇ ರೀತಿಯಲ್ಲಿ. ಯಾವ ಒಳ ರಸ್ತೆಯೂ ಕೂಡ ಒಂದು ಸರಿ ಇಲ್ಲ. ಅಂದ್ರೆ ಏನ್ ಕಾರಣ ಹೇಳಿ? ಓಪನ್ ಆಗಿ ಬಂದು ಬೀದಿಯಲ್ಲಿ ನಿಲ್ಲಿ, MP ಬಂದು ಹೇಳಿ, MLA ಬಂದು ಹೇಳಿ ಸರ್ಕಾರಗಳು ದುಡ್ಡು ಕೊಡ್ತಾ ಇಲ್ಲ ಅಂತ ಕೈ ಎತ್ತಲಿ ಅವರು, ರಾಜೀನಾಮೆ ಕೊಡ್ಲಿ, ಜನ ಅವ್ರ ಜೊತೆ ನಿಂತು ಹೋರಾಟ ಮಾಡುವ. ಇದು ಅವ್ರು ಕೊಡ್ತಾ ಇಲ್ಲ ಅಂತ ಹೇಳಿ ಇವನು ಹೋಗಿ ಇವನ ಕೆಲಸ ಮಾಡ್ತಾ ಇರ್ತಾನೆ. ಇವನು ಪಟ್ಟ ಬಿಡ್ಲಿಕ್ಕೆ ರೆಡಿ ಇಲ್ಲ, ಅಲ್ಲಿ ದುಡ್ಡು ಕೊಡೋದಿದ್ರೆ ಕೆಲಸ ಆಗದೆ ಇವನಿಗೆ ಯಾಕೆ ಬೇಕಾದ ಸ್ಥಾನ? ಬಿಟ್ಟು ಬರಲಿ. ಜನ ಕೊಟ್ಟಿರತಕ್ಕಂಥ ಸ್ಥಾನ ಅವನಿಗೆ ಭಿಕ್ಷೆ ಕೊಟ್ಟಿರೋದಲ್ಲ, ಅದು ಜನ ಅವನ್ನ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿರೋದು. ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಬರ್ಲಿ, ಅವ್ರು ಈಚೆ ಬರ್ಲಿ. ಅದು ಬಿಟ್ಟು ದಿನನಿತ್ಯ ಸತ್ತೋದವರಿಗೆ ನೋಡೋರು ಯಾರು? ಅವ್ರ ಕುಟುಂಬಕ್ಕೆ ಯಾರು ಆಧಾರ ಇರ್ತಾರೆ? ಲೆಕ್ಕ ಉಂಟಾ ಇವ್ರ ಹತ್ರ? ಎಷ್ಟು ಜನ ಸತ್ತೋಗಿದ್ದಾರೆ ಅಂತ ಲೆಕ್ಕ ಉಂಟಾ? ಅವ್ರ ಮನೆಗೆ ಭೇಟಿ ಕೊಟ್ಟಿದಾರ? ಅವರ ಕುಟುಂಬಕ್ಕೆ ಆಧಾರ ಆಗಿ ಮುಂದೆ ಏನ್ ಮಾಡ್ತಾರಂತೆ ನೋಡ್ಕೊಂಡಿದ್ದಾರೆ ಇವರು? ಯಾವುದೂ ಇಲ್ಲ. ಮಣ್ಣಂಗಟ್ಟಿ ಎಂತದೂ ಇಲ್ಲ. ಪ್ರತಿನಿತ್ಯ ಕೂಡ ಬಿದ್ದು ಸತ್ತೋಗುವವರೆಗೆ ಒಂದು ಕೇಳೋರೇ ಇಲ್ಲ, ಅವರ ನೋವು ಕೇಳೋರೇ ಇಲ್ಲ, ಅರ್ಥವೇ ಆಗೋದಿಲ್ಲ. ಯಾರಾದ್ರೂ ಕೊಲೆ ಮಾಡಿದ್ರೆ ಈ 1 ಕೋಟಿ 50 ಲಕ್ಷ ಒಂದು ಗಂಟೆಯಲ್ಲಿ ಕಲೆಕ್ಷನ್ ಮಾಡಿ ಕೊಡ್ತಾರೆ ಇವರು, ಕ್ರೌಡ್ ಫಂಡಿಂಗ್ ಮಾಡಿಕೊಂಡು. ಕೊಡ್ಲಿ ಇವರಿಗೆ, ಅಪಘಾತ ಸತ್ತವರಿಗೆ ಕೂಡ ಮಾಡಿಕೊಡೋದು ಬೇರೆ ಮಾಡ್ಲಿ, ಅವರು ಮುಂದಾಗ್ಲಿ. ಅವರು ಯಾಕೆ ಮಾಡೋದಿಲ್ಲ ಅವರು? ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ನೋಡಿ, ರಸ್ತೆ ಗುಂಡಿಗಳನ್ನ ನಿರ್ವಹಣೆ ಮಾಡದಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕೇಸು ದಾಖಲಿಸಿಕೊಳ್ಳುವಂತಹ ಕ್ರಮಗಳಾಗಬೇಕು. ಯಾರು ಈಗ ಇದರಲ್ಲಿ ಸಂತ್ರಸ್ತರಿದ್ದಾರೆ ಅವರ ಫ್ಯಾಮಿಲಿಯವರು ಆ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡಲೇಬೇಕು.
ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತಾ ಆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಹೊಣೆ. ಆದ್ದರಿಂದ ಅವರ ಮೇಲೆ ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸಬೇಕು ಅಂತೇಳಿ. ಆಗ ಅವರ ಮೇಲೆ ಕ್ರಿಮಿನಲ್ ಕೇಸು ದಾಖಲಾಗುತ್ತದೆ. ಅದರ ಮೇಲೆ ತನಿಖೆ ಮಾಡಿ ಅವರ ಮೇಲೆ ಆರೋಪ ಪಟ್ಟಿ ಸಲ್ಲಿಸಲಿಕ್ಕೆ ಸುಲಭ ಆಗುತ್ತೆ. ಅದರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬರ್ತಾರೆ, ಕಾಂಟ್ರಾಕ್ಟರ್ಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ಅದರಲ್ಲಿ ಕೇವಲ ನೀವು ಆಕ್ಸಿಡೆಂಟ್ ಕೇಸನ್ನು 394A ರಿಜಿಸ್ಟರ್ ಮಾಡಿಕೊಂಡ್ರೆ, ಇಲ್ಲದ್ರೆ 279, 337, 338 ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ನೀವು ಕೇವಲ ಆ ಘಟನೆಗೆ ಬಗ್ಗೆ ಮಾತ್ರ ನೀವು ತನಿಖೆ ಮಾಡ್ತೀರಿ, ಹೊರತು ರಸ್ತೆ ದುರವಸ್ಥೆಯ ಬಗ್ಗೆ ನಿಮಗೆ ತನಿಖೆ ಬರುವುದಿಲ್ಲ. ಆದ್ರಿಂದಾಗಿ ನೀವು ಅದರ ಬಗ್ಗೆ ಪ್ರತ್ಯೇಕವಾದ ಒಂದು ಕೇಸು ದಾಖಲಿಸಿಕೊಳ್ಳಿ. ಹಾಗಾದಾಗ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನೇರವಾಗಿ ನಡೀಲಿಕ್ಕೆ ಶುರು ಮಾಡ್ತಾರೆ. ನಾವು ಅದನ್ನು ಮೇಲುಸ್ತುವಾರಿ ನಡೆಸಬೇಕು. ಇಲ್ಲದ್ರೆ ಜನ ನಮ್ಗೆ ಬೈತಾರೆ, ಜನ ನಮ್ಮನ್ನು ತರಾಟೆಗೆ ತೆಗೆದುಕೊಳ್ತಾರೆ, ಹಿರಿಯ ಅಧಿಕಾರಿಗಳು ನಮ್ಮನ್ನು ತರಾಟೆ ತೆಗೆದುಕೊಳ್ತಾರೆ. ಈ ಬಗ್ಗೆ ಮೇಲುಸ್ತುವಾರಿಯನ್ನು ಯಾರು ವಹಿಸಬೇಕು? ಜನಪ್ರತಿನಿಧಿಗಳು ವಹಿಸಿಕೊಳ್ಬೇಕು. ರಾಷ್ಟ್ರೀಯ ಹೆದ್ದಾರಿ ಅಂತಂದರೆ ಲೋಕಸಭಾ ಸದಸ್ಯರುಗಳು, ರಾಜ್ಯ ಹೆದ್ದಾರಿ ಅಂತ ಹೇಳಿದ್ರೆ ಶಾಸಕರುಗಳು, ಸ್ಥಳೀಯ ಕಾರ್ಪೊರೇಟರ್ಗಳು, ಇವರು ಪ್ರತಿಯೊಂದು ಹಂತವೂ ಇದೆ. ಮಹಾನಗರ ಪಾಲಿಕೆ ಹಂತದ ರಸ್ತೆಗಳಾದ್ರೆ ಸ್ಥಳೀಯ ಕಾರ್ಪೊರೇಟರ್ಗಳು, ಅದಕ್ಕಿಂತ ಮೇಲೆ PWD ರಸ್ತೆಗಳಾದ ಶಾಸಕರು, ರಾಷ್ಟ್ರೀಯ ಹೆದ್ದಾರಿ ಸಂಸದರು. ರಸ್ತೆಗಳಲ್ಲಿ ಯಾವ ಹಂತಗಳಿದೆಯಾ ಅಧಿಕಾರದ ವಲಯದ ಹಂತಗಳಿವೆ, ಅಧಿಕಾರಿ ವಲಯದಲ್ಲೂ ಇದೆ. ಅಧಿಕಾರ ವಲಯವೂ ಇದೆ, ಅಧಿಕಾರಿ ವಲಯವೂ ಇದೆ. ಅದ್ರಲ್ಲಿ ಅವರವರ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು. ಆದ್ರೆ ಇಂಥ ದುರಂತಗಳಿಗೆ ಕಡಿವಾಣ ಬೀಳ್ಬಹುದು ಅಂತ ಹೇಳಿ ನಿಯಂತ್ರಣ ಆಗಬಹುದು. ಇಲ್ಲದ್ರೆ ಅಧಿಕಾರಿಗಳು ಜೈಲಿಗೆ ಹೋಗ್ಬೇಕು ಅಷ್ಟೇ. ಅವರನ್ನು ಜೈಲಿಗೆ ಕಳಿಸುವವರೆಗೆ ನಾವು ವಿರಮಿಸುವುದಿಲ್ಲ ಅಂತ ಹೇಳಿ ಯಾವುದಾದ್ರೂ ಒಂದು ಸಂತ್ರಸ್ತ ಫ್ಯಾಮಿಲಿ ನಿಂತುಕೊಂಡ್ರೆ ನಾವು ಸಾರ್ವಜನಿಕವಾಗಿ ನಾವು ಅವರ ಬೆನ್ನ ಹಿಂದೆ ನಿಂತೇವೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಿದ್ದಕ್ಕೆ. ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಸುದ್ದಿಗೊಂದು ಗುದ್ದುವಿನ ಸುದ್ದಿ. ಮುಂದೆ ಇನ್ನಷ್ಟು ಸುದ್ದಿನ ನಾವು ನಿಮ್ಗೋಸ್ಕರ ತಗೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty
are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ.